ಪ್ರಶಸ್ತಿಯನ್ನು ಬಾಚಿದಂಥ ಮಂಗಳೂರು ವಿಶ್ವವಿದ್ಯಾಲಯ ತಂಡಕ್ಕೆ ಅಭಿನಂದನಾ ಕಾರ್ಯಕ್ರಮ. ಅಭಿನಂದನದ ಅಧ್ಯಕ್ಷತೆಯನ್ನು ಅಕಾಡೆಮಿಯ ಅಧ್ಯಕ್ಷರಾದ ಸನ್ಮಾನ್ಯ ಎ.ಜೆ. ಶೇಖರ್ ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಈ ಅಭಿನಂದನಾ ಕಾರ್ಯಕ್ರಮ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಮಾನ್ಯ ವಿಧಾನಸಭಾದ ಅಧ್ಯಕ್ಷರಾದಂಥ ಸನ್ಮಾನ್ಯ U.T ಕಾದರ್ ಅವರ ಗೌರವ ಉಪಸ್ಥಿತಿಯಲ್ಲಿ ಜರುಗಲಿದೆ. ಆತ್ಮೀಯ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಬಂದಂಥ ಅತಿಥಿಗಳನ್ನ ಇದೀಗ ಬರಮಾಡಿಕೊಳ್ಳುವಂತಹ ಕ್ರಮದ ಯಶಸ್ಸಿಗೆ ಮೂಲ ಕಾರಣಭೂತರಾದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಜನಪ್ರಿಯ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಸನ್ಮಾನ್ಯ U.T ಕಾದರ್ ಅವರು ಈ ಒಂದು ವೇದಿಕೆಗೆ ಕೂಡ ಆಗಮಿಸಲಿದ್ದಾರೆ. ಅದಕ್ಕಿಂತ ಮೊದಲಾಗಿ ಈ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ ಸನ್ಮಾನ್ಯ ಎ.ಜೆ. ಶೇಖರ್ ಅಧ್ಯಕ್ಷರು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ, ಸನ್ಮಾನ್ಯ ದಿನೇಶ್ ಕೆ ಅತ್ತಾವರ, ಸನ್ಮಾನ್ಯ ಸುರೇಶ್ ಭಟ್ನಗರ, ಸನ್ಮಾನ್ಯ ಸಿರಿಲ್ ಡಿಸೋಜಾ, ಸನ್ಮಾನ್ಯ ಹರಿಶ್ಚಂದ್ರ ಕಾಪಿಕಾಡ್, ಸನ್ಮಾನ್ಯ ಪ್ರವೀಣ್ ಉಳ್ಳಾಲ್ ಬೈಲ್, ಸನ್ಮಾನ್ಯ ರಾಜು ಕೆ ಕುಲಸಚಿವರು ಮಂಗಳೂರು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಜೆರಾಲ್ಡ್ ಸಂತೋಷ್ ಡಿಸೋಜಾ ದೈಹಿಕ ಶಿಕ್ಷಕರು ದೈಹಿಕ ವಿಭಾಗ. ಈ ಕಾರ್ಯಕ್ರಮದ ಗೌರವಾನ್ವಿತರನ್ನ ವೇದಿಕೆ ಬರಮಾಡ್ಕೊತಿದ್ದೇವೆ. ದಯವಿಟ್ಟು ವೇದಿಕೆಗೆ ಕುಲಪತಿಗಳಾದಂತಹ ಜಯರಾಜ್ ಅಮೀನ್ ರವರು, ಅದೇ ರೀತಿ ಪ್ರೊಫೆಸರ್ ಸಂಗಪ್ಪ ಇವರನ್ನು ಕೂಡ ವೇದಿಕೆ ಬರಮಾಡ್ಕೊತಿದ್ದೇವೆ. ಬಂಧುಗಳೇ, ಕಳೆದ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಈ ಗೌರವದ ಕಾರ್ಯಕ್ರಮ ಇದೀಗ ನಡೀತಿದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಮಾಮಹೇಶ್ವರ ಅಕಾಡೆಮಿಯ ಮುಖ್ಯಸ್ಥರು, ಕಬಡ್ಡಿಯ ಪ್ರೋತ್ಸಾಹಕರಾದಂತಹ ಸನ್ಮಾನ್ಯ ಗೋಪಿನಾಥ್ ಕಾಪಿಕಾಡ್ ಅವರನ್ನು ಕೂಡ ವೇದಿಕೆ ಬರಮಾಡ್ಕೊಳ್ತಿದ್ದೇವೆ. ಅದೇ ರೀತಿ ಭಗವಂತ ದಾಸ್ ರವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಿಸುತ್ತೇವೆ. ಬಂಧುಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ವತಿಯಿಂದ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ +2 ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿದಂತಹವರು ಸನ್ಮಾನ್ಯ ಎ.ಜೆ. ಶೇಖರ್ ರವರು. ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅವರಿಗೆ ಗೋಪಿನಾಥ್ ರವರು ಅವರಿಗೆ ಸ್ವಾಗತವನ್ನು ನೆರವೇರಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಬಂಧುಗಳೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಸನ್ಮಾನ್ಯ ಜಯರಾಜ್ ಅಮೀನ್ ರವರಿದ್ದಾರೆ. ಅವರನ್ನು ಕೂಡ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸರ್, ನಿಮಗೆ ಎಲ್ಲ ಬಂಧುಗಳ ಪರವಾಗಿ, ಈ ಕ್ರೀಡಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಗೋಪಿನಾಥ್ ಕಾಪಿಕಾಡ್ ಅವರಿಗೆ ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಪ್ರೊಫೆಸರ್ ಸಂಗಪ್ಪ ಫೈನಾನ್ಸ್ ಆಫೀಸರ್ ಅವರನ್ನು ಕೂಡ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾದಂತಹ ಸನ್ಮಾನ್ಯ ಹರಿದಾಸ್ ಕೋಲೂರು, ಸನ್ಮಾನ್ಯ ಸುನಿಲ್ ರೈ, ಸನ್ಮಾನ್ಯ ಭಗವಂತ ದಾಸ್ ತೊಕ್ಕೊಟ್ಟು, ಸನ್ಮಾನ್ಯ ಭಗವಂತ ದಾಸ್ ತೊಕ್ಕೊಟ್ಟು, ದಿನೇಶ್ ಅತ್ತಾವರ, ಸನ್ಮಾನ್ಯ ದಿನೇಶ್ ಅತ್ತಾವರ, ಸನ್ಮಾನ್ಯ ದಿನೇಶ್ ಅತ್ತಾವರ, ಸನ್ಮಾನ್ಯ ಸುರೇಶ್ ಭಟ್ನಗರ, ಡಾಕ್ಟರ್ ಜೆರಾಲ್ಡ್ ಸಂತೋಷ್, ಸನ್ಮಾನ್ಯ ಪ್ರವೀಣ್ ಉಳ್ಳಾಲ್ ಬೈಲ್, ಅಮೆಚೂರ್ನ ಕಾರ್ಯದರ್ಶಿಯಾದಂತಹ ಸಿರಿಲ್ ಡಿಸೋಜಾ, ಮಾಕಾಳಿ ದೇವಸ್ಥಾನದ ಸನ್ಮಾನ್ಯ ಹರಿಶ್ಚಂದ್ರ ಕಾಪಿಕಾಡ್, ಸನ್ಮಾನ್ಯ ನವಾಜ್ ನರಿಂಗಾನ ಅಧ್ಯಕ್ಷರು ಕಳರವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಆಚಾರ್ಯದು ಮುದಿನಿ. 3 ವರ್ಷ ನಂತರ ನಾವು ಈ ಒಂದು ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಅಂತರ್ ವಿಶ್ವವಿದ್ಯಾನಿಲಯ ಕ್ರೀಡಾಕೂಟದಲ್ಲಿ ಪಂದ್ಯಾವಳಿಯಲ್ಲಿ ನಾವು ವಿಜೇತರಾಗಿದ್ದೇವೆ. ಕೆಲವರಿಗೆ ಇದರ ಒಂದು ಮಹತ್ವವನ್ನು ಎಂದರೆ ಇಷ್ಟು ವರ್ಷದ ನಂತರ ಅಂತ ಕೆಲವರು ಯೋಚನೆ ಮಾಡ್ತಾರೆ. ಆದರೆ ಅದಕ್ಕಿಂತ ಜಾಸ್ತಿ ಮಹತ್ವ ಏನಂದರೆ, ಇತ್ತೀಚಿನ ಕಾಲದಲ್ಲಿ ಪ್ರೋ ಕಬಡ್ಡಿ ಶುರುವಾದ ನಂತರ ಎಲ್ಲ ಕಡೆಯೂ ಕಬಡ್ಡಿ ಒಂದು ಹಬ್ಬಿದೆ. ಕಬಡ್ಡಿ ಒಂದು ಎಂತ ಹೇಳ್ತೇವೆ, ಲಾಸ್ಟ್ ಒಂದು 7-8 ವರ್ಷದಲ್ಲಿ ಒಂದು 2-3 ಮಟ್ಟದಲ್ಲಿ ಅದು ಜಾಸ್ತಿ ಆಗಿದೆ. ಎಲ್ಲರೂ ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದುಬಿಟ್ಟಿದ್ದಾರೆ. ಸೊ ನಾವು ಸೌತ್ ಇಂಡಿಯಾದಿಂದ, ದಕ್ಷಿಣ ಭಾರತದಿಂದ ಉತ್ತರ ಭಾರತದ ಪ್ಲೇಯರ್ಸ್ನವರಿಗೆ ಅವರನ್ನು ಮ್ಯಾಚ್ ಮಾಡಿ ತುಂಬ ಕಷ್ಟಕರವಾದ ಒಂದು ಸಂಗತಿ. ಒಂದು ಟೂರ್ನಮೆಂಟ್ ಬಿಡಿ, 1-2 ಮ್ಯಾಚ್ ವಿನ್ ಆಗೋದು ಒಂದು ಕಷ್ಟಕರವಾದ ಒಂದು ಯೋಚನೆ ಮಾಡಲು ಅಸಾಧ್ಯ. ಆದರೆ ಈ ಒಂದು ಸನ್ನಿವೇಶದಲ್ಲಿ ನಿಮಗೆ ಗೊತ್ತಿದೆ ಉತ್ತರ ಭಾರತದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ. ಕ್ರೀಡೆಯಲ್ಲಿ ಮಾತ್ರ ಎಲ್ಲದರಲ್ಲಿ ಕೂಡ ಎಂತ ಹೇಳ್ತೇವೆ, ಈಗ ಆಲ್ರೆಡಿ ಮ್ಯಾಚ್ ಫಿಕ್ಸಿಂಗ್ ಆಗ್ಬೋದು, ಎಂಪೈರಿಂಗ್ ಆಗ್ಬೋದು, ಅಂಥದ್ದೆಲ್ಲ ವಿಷಯ ಎಷ್ಟು ನಡೀತಾ ಇದೆ.
ಸೊ ಈ ಒಂದು ವಾತಾವರಣದಲ್ಲಿ ನಾವು ದಕ್ಷಿಣ ಭಾರತದವರು ಒಂದು ಇಷ್ಟೊಂದು ಒಳ್ಳೆ ಆಡಿ, ಅದು ಕೂಡ ಕ್ಲೀನ್ ಟೂರ್ನಮೆಂಟ್ ಅಂದರೆ ಯಾವುದೋ ಒಂದು ಗೊಂದಲ ಇಲ್ಲದೆ ಆಡಿ ನಾವು ಒನ್ ಸೈಡೆಡ್ ಅಂದರೆ ಎಷ್ಟೊಂದು ಪಾಯಿಂಟ್ಸ್ ನಾವು ಡಿಫ್ರೆನ್ಸಲ್ಲಿ ಆಡಿದ್ದೇವೆ. ಅದೊಂದು ತುಂಬ ಒಂದು ಮಹತ್ವವಾದ ಒಂದು ಸಂಗತಿ. ಇದಕ್ಕೆ ನಾನು ಮಕ್ಕಳ ಹತ್ರ ಕೂಡ ಹೇಳಿದೆ, ನಮ್ಮ ಹುಡುಗರ ಹತ್ರ ಕೂಡ ಹೇಳಿದೆ, ಒಂದೇ ಕಾರಣ ಅಂದರೆ ಅವರ ಒಗ್ಗಟ್ಟು. ನಾವೊಂದು ಈ ನವಂಬರ್ ಬಿಗಿನಿಂಗ್, ನವಂಬರ್ ಶುರುವಿನ ನಾವೊಂದು ಸಿಲೆಕ್ಷನ್ ಒಂದು ನಮ್ಮ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ ಶುರು ಮಾಡಿ ಈವರೆಗೆ ನಾವು ಮೊನ್ನೆ ತನಕ ನಾವು ಅದೇ ಒಂದು ಅಂತ ಹೇಳ್ತೇವೆ ಒಂದು ಕ್ರಿಯೆಯಲ್ಲಿದ್ವಿ. ಸೌತ್ ಇಂಡಿಯಾದಲ್ಲಿ, ಸೌತ್ ಝೋನಲ್ಲಿ, ದಕ್ಷಿಣ ವಲಯದಲ್ಲಿ ನಾವು ಕ್ವಾರ್ಟರ್ ಫೈನಲ್ಸಲ್ಲಿ ಭಾರಿ ಒಂದು ಸೆಣಸಾಟ ಮಾಡಿ ನಾವು ಕ್ವಾರ್ಟರ್ ಫೈನಲ್ಸ್ ಕ್ವಾಲಿಫೈ ಆಗಿದ್ದೆವು. ಅಲ್ಲಿ ಕ್ವಾರ್ಟರ್ ಫೈನಲ್ಸ್ ಕ್ವಾಲಿಫೈ ಆದ್ದರಿಂದ ನಾವು ಇಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ನಾವು ಕ್ವಾಲಿಫೈ ಆಗಿದ್ದೆವು. ತಮಗೆಲ್ಲರಿಗೆ ಗೊತ್ತಿರಲಿಕ್ಕಿಲ್ಲ, ರಾಷ್ಟ್ರ ಮಟ್ಟಕ್ಕೆ ಬರೋ ಮೊದಲು ನಾವು ಸೌತ್ ಝೋನಲ್ಲಿ ಕ್ವಾಲಿಫೈ ಆಗಬೇಕು. ಸೌತ್ ಝೋನಲ್ಲಿ ಕೂಡ ತುಂಬ ಒಳ್ಳೊಳ್ಳೆ ಟೀಮ್ಸ್ ಇದೆ, ತಮಿಳ್ನಾಡು ಟೀಮ್ಸ್, ಕೇರಳ ಟೀಮ್ಸ್ ಆಗ್ಬೋದು, ಆಂಧ್ರ ಟೀಮ್ಸ್ ಆಗ್ಬೋದು. ನಾವು ಕೂಡ ಕ್ವಾರ್ಟರ್ ಫೈನಲ್ಸಲ್ಲಿ ಲಾಸ್ಟ್ ನಾವು ಬೆಳ್ಳಿಯ ಪದ ಗೆದ್ದಿದ್ದರಿಂದ ಡೈರೆಕ್ಟ್ ಕ್ವಾರ್ಟರ್ ಫೈನಲ್ಸ್ ಆಗಿ ಡೈರೆಕ್ಟ್ ಫಸ್ಟ್ ಮ್ಯಾಚ್ ತುಂಬ ಕಷ್ಟಕರವಾಗುತ್ತೆ. ಆದರೂ ನಮ್ಮ ಮಕ್ಕಳು ಒಳ್ಳೆ ಚೆನ್ನಾಗಿ ಆಡಿ ಕ್ವಾರ್ಟರ್ ಫೈನಲ್ಸಲ್ಲಿ ಲಾಸ್ಟ್ ಒಂದು 5 ನಿಮಿಷದಲ್ಲಿ ನಾವು ವಿನ್ ಆಗಿದ್ದು. ಆ್ಯಕ್ಚುಲಿ ಹೇಳಲಿಕ್ಕೆ ಹೋದರೆ ಇನ್ನೊಂದು ಕುತೂಹಲಕಾರಿ ಸಂಗತಿ ಏನಂದರೆ, ವೆಲ್ಸ್ ಯೂನಿವರ್ಸಿಟಿ ನಮ್ಮ ವಿರುದ್ಧ ಅವರು ಆಲ್ ಇಂಡಿಯಾ ವಿನ್ ಆದವರು. ಅವರು ಕೂಡ ದಕ್ಷಿಣ ವಲಯದಲ್ಲಿ ಲಾಸ್ಟ್ ರೈಡಲ್ಲಿ ಅವರು ವಿನ್ ಆಗಿ ಅವರು ಕ್ವಾಲಿಫೈ ಆದವರು. ಹೀಗೆ ಲಾಸ್ಟ್ ನಿಮಿಷದಲ್ಲಿ ಕ್ವಾಲಿಫೈ ಆದವರು ಆಲ್ ಇಂಡಿಯಾದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಗೆದ್ದಿದ್ದಾರೆ. ಅಂದರೆ ಕ್ರೀಡೆಯಲ್ಲಿ ಏನಾದರೂ ಆಗ್ಬೋದು. ಆ ದಿನ ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಪ್ರಿಪೇರ್ ಮಾಡ್ತಾರೆ, ತಯಾರಿಕೆ ಮಾಡ್ತಾರೆ, ಅವರ ದಿನ ಅದು. ನಾವು ಅದು ಮಕ್ಕಳಿಗೆ, ನಮ್ಮ ಹುಡುಗರಿಗೆ ಅದೇ ಹೇಳಿದ್ದು, ಯಾರು ಬಂದರೂ ಪರವಾಗಿಲ್ಲ, ರೋಹತಕ್ ಬಂದು ಪರವಾಗಿಲ್ಲ, MD ಯೂನಿವರ್ಸಿಟಿ ರೋಹತಕ್ ಪರವಾಗಿಲ್ಲ, ಆದರೆ ಜೈ ಕಾಶಿ ಯೂನಿವರ್ಸಿಟಿ, ಪಂಜಾಬ್ ಆದರೂ ಪರವಾಗಿಲ್ಲ. ಯಾಕಂದರೆ ಅಲ್ಲಿ ತುಂಬ ಪ್ರೋ ಕಬಡ್ಡಿ ಆಟಗಾರರಿದ್ದರು. ಪ್ರೋ ಕಬಡ್ಡಿ ನೀವು ಟಿ ವಿಯಲ್ಲಿ ನೋಡಿದಿರಿ. ಪ್ರೋ ಕಬಡ್ಡಿ ನೋಡುವಾಗ ಎಲ್ಲ ದೊಡ್ಡ 6 ಅಡಿ ಅವರು ಆಡ್ತಾ ಇರ್ತಾರೆ. ಸೊ ಆ ಟೀಮ್ ಜೊತೆ ಇವರು ಸೆಣಸ್ ಆಡಿ ಅವರು ವಿನ್ ಆಗಿದ್ದಾರೆ. ಇವರಿಗೊಂದು ನಮ್ಮೆಲ್ಲರ ಪರವಾಗಿ ಎಲ್ಲರೂ ಒಂದು ಜೋರಾದ ಒಂದು ಚಪ್ಪಳೆ ಆಡಬೇಕು. ಸೊ ಈ ಒಂದು ಯಶಸ್ಸಿಗೆ ಸುಮಾರು ಜನ ಕಾರಣರಾಗಿದ್ದಾರೆ. ಮೊದಲನೇದಾಗಿ ನಮ್ಮ ಕುಲಪತಿಗಳು ಪ್ರೊಫೆಸರ್ ಜಯರಾಜ ಅಮೀನ್ ಆಗ್ಬೋದು, ನಮ್ಮ ಕುಲಸಚಿವರು ಶ್ರೀ ರಾಜು ಅವರು, ಹಾಗೂ ನಮ್ಮ ಫೈನಾನ್ಸ್ ಆಫೀಸರ್ ಪ್ರೊಫೆಸರ್ ಸಂಗಪ್ಪ, ಹಾಗೂ ನಮ್ಮ ವಿಶ್ವವಿದ್ಯಾಲಯ ಅನೇಕ ಎಲ್ಲ ಆಡಳಿತ ವರ್ಗದವರು, ನಮ್ಮ ವಿಭಾಗದ ನನ್ನ ಸಹೋದ್ಯೋಗಿಗಳು ಡಾಕ್ಟರ್ ಕಿಶೋರ್ ಅವರು, ಡಾಕ್ಟರ್ ಪ್ರಸನ್ನ, ಡಾಕ್ಟರ್ ರಮೇಶ್ ಅವರು, ಕೆಲವು ಇಲೆಕ್ಷನ್ ಡ್ಯೂಟಿಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಡಾಕ್ಟರ್ ಹರಿದಾಸ್ ಇಲ್ಲೇ ಇದ್ದಾರೆ, ಹಾಗೂ ನಮ್ಮ ಎಲ್ಲ ಸಹೋದ್ಯೋಗಿಗಳಿಂದ, ನಮ್ಮ ಆಫೀಸ್ ಸ್ಟಾಫ್ ಅವರೆಲ್ಲ ಇದಕ್ಕೆ ಕಾರಣಕರ್ತರು. ಯಾಕೆಂದರೆ ನಾವು ಇವರಿಗೆ ಮಕ್ಕಳಿಗೆ ಸಪೋರ್ಟ್ ಮಾಡಿದರೆ ಮಾತ್ರ ಅವ್ರಿಗೆ ಬೇರೇನು ಚಿಂತೆ ಇರಬಾರ್ದು, ಅವ್ರಿಗೆ ಆಟ ಆಡೋ ಮಾತ್ರ ಚಿಂತೆ ಇರಬೇಕು. ನಾವು ಆದಷ್ಟು ನಾವು ಕಷ್ಟಪಟ್ಟಿದ್ದೇವೆ, ಅವ್ರಿಗೆ ಬೇರೇನು ಕುಂದುಕೊರತೆ ಬಾರಬಾರ್ದು ಅಂತ. ಹಾಗೆಯೇ ಇವರ ತರಬೇತುದಾರರಾದ ಶ್ರೀ ಕಿರಣ್ ಕುಮಾರ್ ಸ್ವಲ್ಪ ಎದ್ದು ನಿಲ್ಲಿ. ಅವರು ನಮ್ಮ ಕಬಡ್ಡಿಯಲ್ಲಿ NIS ಅಲ್ಲಿ ರ್ಯಾಂಕ್ ಪಡೆದವರು, ಮೊದಲನೇ ರ್ಯಾಂಕ್ ಪಡೆದವರು 2 ವರ್ಷ ಹಿಂದೆ ನಮ್ಮ ವಿಶ್ವವಿದ್ಯಾಲಯದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಇನ್ನೊಬ್ಬರು ಕೋಚ್ ಸತೀಶ್ ಅಂತ, ಅವರಿಗೆ ವೈಯಕ್ತಿಕವಾದ ಕಾರಣಗಳಿಂದ ಮನೆಗೆ ಹೋಗಬೇಕಾದ್ರೆ ಅವ್ರು ಬರಲಿಕ್ಕೆ ಆಗಲಿಲ್ಲ ಅವರಿಗೆ. ಅವರು ಕೂಡ ಅವರ ಸೆಂಟಿಮೆಂಟ್ಸನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇವರೆಲ್ಲರಿಂದ ನಮ್ಮ ಟೀಮ್ ಚೆನ್ನಾಗಿ ಆಗಿದೆ. ಅದು ಮಾತ್ರ ಅಲ್ಲ, ಇದಕ್ಕೆ ನಾನು ಹೇಳಿದಾಗೆ ನಮ್ಮ ಮಕ್ಕಳು ಚೆನ್ನಾಗಿ ಆಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ನೀವು ನೋಡಿದರೆ ಎಲ್ಲರೂ ಇಷ್ಟಿಷ್ಟೇ ಇದ್ದಾರೆ, ಒಂದೇ ಹೈಟ್ನವರಿದ್ದಾರೆ. ಆದರೆ ನೀವು ಎಷ್ಟು ಜನರು ವಿಡಿಯೋ ನೋಡಿದಿರಿ ಗೊತ್ತಿಲ್ಲ, ಆದರೆ ನೋಡಿದವರೆಲ್ಲ ಹೇಳಿದ್ದಾರೆ ಅವರ ಒಗ್ಗಟ್ಟು, ಅವರ ಒಂದು ಏನು ಒಗ್ಗಟ್ಟಿದೆ ಅವರು ಗ್ರೌಂಡಲ್ಲಿ ಅವರು ತೋರಿಸಿದ್ದಾರೆ. ಒಂದು ಕ್ಯಾಚ್ ಹಿಡುವಾಗ ಆಗ್ಬೋದು, ಡಿಫೆನ್ಸ್ ಮಾಡುವಾಗ ಆಗ್ಬೋದು, ಒಬ್ಬರು ಹಿಡಿದ್ರೆ ಎಲ್ಲರೂ ಮುತ್ತಿಗೆ ಸರಿದ ಎಲ್ಲರೂ ಹಿಡಿದು ಬಿಟ್ಟಿದ್ದಾರೆ. ಒಳ್ಳೊಳ್ಳೆ ಪ್ಲೇಯರ್ಸನ್ನು ಅವರು ಡಿಫೆಂಡ್ ಮಾಡಿದ್ದಾರೆ. ಹಾಗೆ ಇಬ್ಬರು ಒಳ್ಳೆ ನಮ್ಮ ರೇಡರ್ಸ್ ಇದ್ದರು, ಮಾಯಾಂಕ್ ಮತ್ತು ಇವರು ರತನ್ ಅಂತ ಹೇಳಿ, ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಇನ್ನೊಂದು ಖುಷಿಯ ಸಂಗತಿ ಏನಂದರೆ, ಶ್ರೀ ಉಮಾಮಹೇಶ್ವರಿ ಕ್ಲಬ್ನವರು, ನಮಗೆ ಗೊತ್ತು ಅಲ್ಲಿ ಯಾರು ಕರುಣಾಕರ್ ಅವರು ತರಬೇತುದಾರರು, ಹಾಗೆಯೇ ಅರುಣ್ ಅವರು ಇದ್ದಾರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಅವರೆಲ್ಲ ನಮ್ಗೆ ತುಂಬ ಬೆಂಬಲ ಕೊಟ್ಟಿದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತದೆ ಅಂದರೆ, ಇಲ್ಲಿ ತೊಕ್ಕೊಟ್ಟು ನಮ್ಮದೇ ವಾತಾವರಣದಲ್ಲಿ ಅವರು ನಮ್ಮನ್ನು ಕರೆದು ಇಲ್ಲಿ ಒಂದು ಸಾರ್ವಜನಿಕ ಒಂದು ನಮಗೆ ಫೆಲಿಸಿಟೇಷನ್ ಮಾಡಿದ್ದಾರೆ, ಅಭಿನಂದಿಸಿದ್ದಾರೆ. ಅವ್ರಿಗೆ ನಾನು ತುಂಬ ಕೃತಜ್ಞತೆಗಳನ್ನು ಹೇಳ್ತೇನೆ. ಶ್ರೀ AJ ಶೇಖರ್ ಅವರಿಗೆ ಹಾಗೂ ಶ್ರೀ ಗೋಪಿನಾಥ್ ಅವರಿಗೆ
ಯಾಕೆಂದರೆ ನನಗೆ ಗೋಪಿನಾಥ್ ಅವರಿಗೆ ಹೇಗೆ ಪರಿಚಯ ಅಂದರೆ ನಮ್ಮ ತಂದೆಯವರು ಫಿಸಿಕಲ್ ಡೈರೆಕ್ಟರ್ಗೆ ಅವರು ಸ್ಟೂಡೆಂಟ್ ಅಂತೆ, ಹಾಗೂ ಅವರು ನಾವು 33 ವರ್ಷ ಹಿಂದೆ ನಾವು ವಿನ್ ಆದಾಗ ಟೀಮ್ನ ಸದಸ್ಯರು. ಅವರು ನಮಗೆ ತುಂಬ ಸೀನಿಯರ್. ಆದರೂ ಅವ್ರು ನಮಗೆ ಅಷ್ಟೊಂದು ಗೌರವವನ್ನು ಕೊಟ್ಟು ಅವರು ಕರೀತಾರೆ. ಅಷ್ಟೊಂದು ಅವರು ಡೌನ್ ಟು ಅರ್ತ್ ಅಂತ ಹೇಳ್ತೇವೆ. ತುಂಬ ಹಂಬಲ್ ಮನುಷ್ಯ ಅವರು ಕೂಡ ನಾನು ತುಂಬ ಕೃತಜ್ಞತೆಗಳು ಹೇಳ್ತೇನೆ. ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಈ ಒಂದು ವೇದಿಕೆಯನ್ನು ನೀವು ತಯಾರಿಸಿದ್ದೀರಿ. ಇಷ್ಟೊಂದು ಹೇಳುತ್ತಾ ನಾನು ಯಾರ ಹೆಸರು ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಿ. ಆದರೆ ಇದಕ್ಕೆ ಕಷ್ಟಪಟ್ಟ ಎಲ್ಲರಿಗೂ ಇನ್ನೊಂದು ನಾನು ಹೇಳೋದಂದರೆ, ಈ ಒಂದು ಸಭೆಯಲ್ಲಿ ಎಸ್ಪೆಷಲಿ ಇದು ಈ ಟೂರ್ನಮೆಂಟ್ ಆಗಿರೋದು ಪೂರ್ಣಪ್ರಜ್ಞ ಕಾಲೇಜಲ್ಲಿ ನಮ್ಮಲ್ಲಿ ಆಗಿರೋದ್ರಿಂದ ನಮಗೆ ತುಂಬ ಒಂದು ಅಡ್ವಾಂಟೇಜ್ ಆಯಿತು. ಯಾಕೆಂದರೆ ಆಫೀಷಿಯೇಟಿಂಗ್ ಎಲ್ಲ ಸರಿಯಾಗಿ ಮಾಡಲಿಕ್ಕಾಯಿತು. ನಾರ್ತ್ ಹೋದರೆ ನಿಮ್ಗೆ ಗೊತ್ತಿದೆ, ಇದಕ್ಕೆ ಕಾರಣಕರ್ತರು ಅಲ್ಲಿಯ ಫಿಸಿಕಲ್ ಡೈರೆಕ್ಟರ್ ಶ್ರೀ ಸುಕುಮಾರ್ ಅವರು ಕೂಡ ತುಂಬ ಕಷ್ಟಪಟ್ಟು ನಮ್ಮ ಹತ್ರ ಎಲ್ಲ ಆರ್ಗ್ಯುಮೆಂಟ್ ಜಗಳಾಡಿಲ್ಲ ಸರ್ ನಾವೇ ಮಾಡಬೇಕಂತ ಹೇಳಿ ಅವರು ನಾರ್ತಿಗೆ ಅವರೇ ವೈಯಕ್ತಿಕವಾಗಿ ಕಾಲೇಜ್ ಪರವಾಗಿ ಅವರು ವೈಯಕ್ತಿಕ ಹೋಗಿ ಅಲ್ಲೆಲ್ಲ ಅಲ್ಲಿ ನಮ್ಮ ಸೆಕ್ರೆಟರಿ ಮೀಟ್ ಮಾಡಿ, ಸರ್ ನಮ್ಮಲ್ಲಿ ಆಗಬೇಕು, ಮಂಗಳೂರು ಯೂನಿವರ್ಸಿಟಿಗೆ ನೀವು ಕೊಡಬೇಕಂತ ಹೇಳಿಕೊಂಡು ಮಂಗಳೂರು ಯೂನಿವರ್ಸಿಟಿಗೆ ಆ ಟೂರ್ನಮೆಂಟ್ ಆ ಒಂದು ಪಂದ್ಯಾವಳಿಯನ್ನು ತಂದು ಅವರು ಅದನ್ನು ಆಯೋಜಿಸಿದ್ದಾರೆ. ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ. ನಮಗೆ ಒಂದೇ ಮಾತು ನಾನು ಹೇಳೋದಂದರೆ, ಇನ್ನೊಂದು ತುಂಬ ಖುಷಿಯ ಸಂಗತಿ ಏನಂದರೆ, ಎಲ್ಲ ಉತ್ತರ ಭಾರತದವರೆಲ್ಲರೊಂದು ಪ್ರಶಂಸಿಸಿದ್ದಾರೆ ನಿಮ್ಮ ಆಫಿಷಿಯೇಟಿಂಗ್ಗೋಸ್ಕರ. ಯಾಕೆಂದರೆ ಅವರೆಲ್ಲ ಹೇಳೋದಿಷ್ಟೇ, ಕಳೆದ 10 ವರ್ಷದಿಂದ ನೋಡೋದಾದರೆ ಇದು ಫಸ್ಟ್ ಟೂರ್ನಮೆಂಟ್ ಇಷ್ಟೊಂದು ಚೆನ್ನಾಗಿ ಆಫಿಷಿಯೇಟಿಂಗ್ ಮಟ್ಟಲ್ಲಿ ನಾನು ಹೇಳೋದು. ಯಾಕೆಂದರೆ ಇಲ್ಲಿ ಸುಮಾರು ಕಬಡ್ಡಿ ಪ್ಲೇಯರ್ಸ್ನವ್ರು ಇದ್ದೀರಿ, ನಿಮಗೆ ಗೊತ್ತು ಕಬಡ್ಡಿಯಲ್ಲಿ ಆಫಿಷಿಯೇಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ. ಆದರೂ ಕ್ಲೀನಾಗಿ ಮಾಡಿದ್ದಾರೆ, ಯಾರಿಗೇನು ತೊಂದರೆ ಆಗಲಿಲ್ಲ, ಗೊಂದಲ ಆಗಲಿಲ್ಲ, ಯಾರ್ದು ಕಂಪ್ಲೇಂಟ್ಸ್ ಆಗಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ನಾನು ನೆನೆಸ್ತೇನೆ. ಹಾಗೂ ಪೂರ್ಣಪ್ರಜ್ಞ ಕಾಲೇಜಿನ ಮ್ಯಾನೇಜ್ಮೆಂಟ್ ಕಮಿಟಿ ಆಗೋದು ಸ್ವಾಮೀಜಿ ಅವರು, ಅಲ್ಲಿ ಚಂದ್ರಶೇಖರ್ ಅವರು, ಪ್ರಾಂಶುಪಾಲ ರಾಮರು ಅವರಿಗೂ ಕೂಡ ನಾನು ನೆನಪಿಸ್ತೇನೆ. ಅವ್ರಿಗೆ ಕೃತಜ್ಞತೆ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ವಂದನೆಗಳು ಜರಲ್ ಸರ್ ಅವರಿಗೆ. ಬಂಧುಗಳೇ, ಕಾರ್ಯಕ್ರಮದ ಮುಂದಕ್ಕೆ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ದಯವಿಟ್ಟು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಉಳ್ಳಾಲದ ಈ ಒಂದು ಕ್ರೀಡೆಯನ್ನು ಬೆಳಗಿಸಿದಂತಹ ಸಾಜಿದ್ ಉಳ್ಳಾಲ್ರವರನ್ನ ವೇದಿಕೆ ಬರಮಾಡಿಕೊಟ್ಟಿದ್ದೆ. ಅವರಿಗೆ ಸ್ವಾಗತವನ್ನು ಕೊಟ್ಟಿದ್ದೇವೆ. ಅವರು ಮೊನ್ನೆಯ ರಾಜ್ಯೋತ್ಸವದ ಪ್ರಶಸ್ತಿಗೆ ಭಾಜನರಾದವರು, ಅವರನ್ನು ಕೂಡ ಸ್ವಾಗತಿಸಿದ್ದೇವೆ. ಅವರಿಗೆ ಹರಿಶ್ಚಂದ್ರ ಅವರು, ಅವರಿಗೆ ಶಾಲಾಕಿ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಿದ್ದೆ. ಸಿರಿಲ್ ಅವರು ಮಾತಾಡಲಿಕ್ಕೆ ಅದಕ್ಕಿಂತ ಮೊದಲಾಗಿ ನಾನು ವಿಶೇಷವಾಗಿ ನಮ್ಮ ಅಲ್ತಪ್ರ ಅವರ ಉಪಸ್ಥಿತಿಯನ್ನು ಗೌರವಿಸಿದೆ. ಮಾಜಿ ರಾಜ್ಯ ಮಟ್ಟದ ಬಹಳ ಉತ್ತಮ ಆಟಗಾರ ನಮ್ಮ ಪುತ್ತಾಕ ಎಲ್ಲಿದ್ದಾರೆ ಹಸನಬ್ಬ ಅವರ ಉಪಸ್ಥಿತಿಯನ್ನು ಗೌರವಿಸಿದ್ದೇವೆ. ನಮ್ಮ ಅಶೋಕನ್ನ ಮತ್ತು ಎಲ್ಲರ ನಿಮ್ಮ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿದೆ. ಯಾಕಂದ್ರೆ ಈ ಅಂಬೇಡ್ಕರ್ ಮೈದಾನವು ಕಬಡ್ಡಿಯ ಒಂದು ಮುನ್ನುಡಿಯನ್ನು ಬರೆದಂತಹ ಈ ಮೈದಾನ, ಮಣ್ಣಿನ ಸೊಗಡನ್ನು ಹಂಚಿದಂತಹ ಈ ಕಬಡ್ಡಿ ಕ್ರೀಡೆಗೆ ಬಹಳಷ್ಟು ಮೆರುಗನ್ನು ನೀಡಿದ, ಬಹಳಷ್ಟು ಆಟಗಾರರನ್ನ ಈ ಒಂದು ಮಣ್ಣಿನಿಂದ ಪರಿಚಯಿಸಿದಂತಹ ಈ ಒಂದು ಕ್ರೀಡೆ ಕಬಡ್ಡಿ ಇಲ್ಲಿಂದಲೇ ಪ್ರಾರಂಭವಾದದ್ದು. ಸರಿಸುಮಾರು 40-50 ವರ್ಷಗಳ ಹಿಂದೆ ಕೂಡ ಇಲ್ಲಿ ಎಷ್ಟು ವಿಜೃಂಭಣೆಯಿಂದ ಈ ಕಬಡ್ಡಿಯು ನಡೆಯುತ್ತಿತ್ತು ಅನ್ನೋದಕ್ಕೆ ಆ ಕಾಲದ ಜನರೇ ಸಾಕ್ಷಿಯಾಗಿದ್ದಾರೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿವಾಜಿ ಪ್ರಿನ್ಸ್ ಸರ್ಕಲ್ನ ಸನ್ಮಾನಿತ ಸಿರಿಲ್ ರವರು ಮಾತಾಡಲಿಕ್ಕಿದ್ದಾರೆ. ವ್ಯಾಯಾಮ ಶಾಲೆಯ ಉಪಸ್ಥಿತಿಯಲ್ಲಿ ಸನ್ಮಾನಿತ ಪುರುಷೋತ್ತಮ್ ಗಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಅವರನ್ನ ವೇದಿಕೆ ಬರಮಾಡಿಕೊಳ್ತೀವಿ. ದಯವಿಟ್ಟು ಪುರುಷನ ವೇದಿಕೆ ಬನ್ನಿ. ದಿನಕರ್ ಬಗಂಬಿಲ ಇವರು ಅವರಿಗೆ ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಜೈವೀರ ಮಾರುತಿ ವ್ಯಾಯಾಮ ಶಾಲೆಯ ಮುಖ್ಯಸ್ಥರು ಉಪಸ್ಥಿತಿಯನ್ನು ಗೌರವಿಸಿದ್ದೇವೆ. ಬಂಧುಗಳೇ, ಜಯನಂತ ಕೋಟ್ರವರು ನಮ್ಮ ಹ್ಯಾಟ್ರಿಕ್ ಕುಸ್ತಿಪಟ್ಟು ನಮ್ಮ ಜೈವೀರ ಮಾರುತಿ ಅವರ ಉಪಸ್ಥಿತಿಯನ್ನು ಗೌರವಿಸಿದ್ದೇವೆ. ಖಂಡಿತವಾಗಿಯೂ ಕಬಡ್ಡಿಯಲ್ಲಿ ಕೂಡ ಬಹಳಷ್ಟು ದೊಡ್ಡ ಆಟಗಾರ ಎಲ್ಲರ ಉಪಸ್ಥಿತಿ, ಶಿವರಾಮನ್ ಇರ್ಬೋದು, ಯಾರು ಎಲ್ಲ ಸೇರಿರುವಂಥ. ಇದೀಗ ಎಲ್ಲರಿಗೂ ಶುಭ ರಾತ್ರಿಯನ್ನು ಆಶಿಸ್ತೇನೆ. ಈ ದಿನ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡ್ ತೊಕ್ಕೋಟು ಉಳ್ಳಾಲ ಇವರ ವತಿಯಿಂದ ವಿಜೃಂಭಣೆ ಅಂದರೆ ವಿಜಯೋತ್ಸವ, ನಾವು ನಿಜವಾಗಿ ಅಖಿಲ ಭಾರತ ಮಟ್ಟದ ಒಂದು ಕಬಡ್ಡಿ ಪಂದ್ಯಾಟದ ಈ ದಿನ ವಿಜಯೋತ್ಸವವನ್ನು ಆಚರಿಸಿದ್ದೇವೆ. ನಿಜವಾಗಿ ಹೆಮ್ಮೆಯ ವಿಷಯ. ಈ ವೇದಿಕೆಯಲ್ಲಿದ್ದ ಎಲ್ಲ ನಮ್ಮ ಈ ಕಾರಣಕರ್ತರಾದ ನಮ್ಮ ಶ್ರೀ ಶೇಖರ್ ಅವರು, ಹಾಗೆ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನಾನು ಸ್ವಾಗತಿಸ್ತಾ, ನನಗೆ ಈ ದಿನ ಈ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಗೆ ಹೆಮ್ಮೆ ಎನಿಸ್ತದೆ. ಯಾಕೆಂದರೆ ಇದೇ ತೊಕ್ಕೋಟಿನ ಮಣ್ಣಿನಲ್ಲಿ ನಾವು ಬಾಲ್ಯದಿಂದಲೂ ಆಡಿ
ಕ್ರೀಡೆಗಳನ್ನು ಬೆಳೆಸಿ ಕ್ರೀಡಾಪಟುಗಳನ್ನು ಹಾಗೂ ಕ್ರೀಡೆಯ ಒಂದು ಏನು ನಾವು ಸಾಧನೆ ಮಾಡಿದೆವೋ ಈ ದಿನಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಾನು ಪ್ರಥಮವಾಗಿ ಅಭಿನಂದಿಸ್ತೇನೆ ನಮ್ಮ ಕಬಡ್ಡಿ ಪಂದ್ಯಾಟದಲ್ಲಿ. ನಿನ್ನೆ ನಾನು ಮ್ಯಾಚ್ ನೋಡಿದ್ದೇನೆ. ಒಳ್ಳೆಯ ಒಂದು ಚಾಣಕ್ಯದಿಂದ ಒಳ್ಳೆಯ ಒಂದು ಇದರಲ್ಲಿ ಶಿಸ್ತುಬದ್ಧವಾಗಿ ಪ್ರತಿ ಪಂದ್ಯಗಳನ್ನು ಆಡಿ ನಮ್ಮ ದೇಶಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ನಾವು ಈ ತೊಕ್ಕೋಟಿನಲ್ಲಿ ಪ್ರಥಮವಾಗಿ ಅವರಿಗೆ ಸಂದ ಗೌರವ ಅಂತ ಹೇಳಿ ಅವರು ಇದನ್ನು ಮನಪೂರ್ವಕವಾಗಿ ನಮ್ಮ ಕ್ರೀಡಾಪಟುಗಳು ಸ್ವೀಕರಿಸಬೇಕು. ಈ ಕ್ರೀಡೆ ಕಬಡ್ಡಿ ಕ್ರೀಡೆ ನಿಜವಾಗಿ ನಮ್ಮ ಗೋಪಿನಾಥ್ ಕಾಪಿಕಾಡ್ ಇವರ ಒಂದು ಸಾಧನೆಯ ಸಂಕೇತ ಅಂತ ಹೇಳ್ತೇನೆ. ಯಾಕಂದರೆ ಅವರು ನಿನ್ನೆ ಕರೆ ಮಾಡಿದರು, ಶ್ರೀರವರೇ ನಾಳೆ ಒಂದು ನಾವು ವಿಜಯೋತ್ಸವ ಆಚರಿಸ್ತೇನೆ. ನನಗೆ ಭಾರಿ ಖುಷಿ ಆಯಿತು. ನೀವು ಇಷ್ಟು ಅವಸರದಲ್ಲಿ ನಿನ್ನೆ ಆ ಟ್ರಾಫಿಯನ್ನು ಪಡೆದು ಇವತ್ತು ನಮ್ಮ ತೊಕ್ಕೋಟಿನ ಊರಿಗೆ ತರುತ್ತಿದ್ದೆ ಅಂದರೆ ನನಗೆ ಒಂದು ಹೆಮ್ಮೆ ಎನಿಸಿದೆ. ನಿಜವಾಗಿ ಇದೊಂದು ಶ್ಲಾಘನೀಯ. ಯಾಕಂತ ಹೇಳಿದ್ರೆ ಕಬಡ್ಡಿ ಅಂದರೆ ನಮ್ಮ ಜೀವ. ಕಬಡ್ಡಿ ಉಳಿಸಿ ಕಬಡ್ಡಿ ಬೆಳೆಸಿ ಅಂತ ತತ್ವ ಸಿದ್ಧಾಂತದಲ್ಲಿ ನಾನು ಬೆಳೆದವ. ಏನೋ ನನಗೆ ಒಂದು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಈ ಸಂಸ್ಥೆಯ ಒಂದು ನಾಮಕರಣದಲ್ಲಿ ನನ್ನನ್ನು ಸೂಚಿಸಿದ್ದಾರೆ. ನಾನು ಅದನ್ನು ಗೌರವಿಸ್ತೇನೆ. ನಾನು ಒಂದು ಕಿವಿ ಮಾತು ಕೊಡ್ತಾ ಇದ್ದೇನೆ ನಮ್ಮ ಕ್ರೀಡಾಪಟುಗಳಿಗೆ ಹಾಗೂ ನಮ್ಮ ಕ್ರೀಡಾ ತಂಡಗಳಿಗೆ, ಕ್ರೀಡಾ ವ್ಯವಸ್ಥಾಪಕರಿಗೆ. ಆದಷ್ಟು ನಾವು ಕಬಡ್ಡಿಯನ್ನು ಮಣ್ಣಿನ ಕಬಡ್ಡಿಯಲ್ಲಿ ನಾವು ಆರಂಭಿಸಿ, ಎಲ್ಲಿ ನಮಗೆ ಖಾಲಿ ಜಾಗ ಉಂಟು, ಸರ್ಕಾರಿ ಜಾಗ ಉಂಟು, ಎಲ್ಲ ಎಲ್ಲಿ ಉಂಟು ನೀವು ಆಯಾಯ ಎಲ್ಲಿ ನಿಮ್ಮ ಪ್ರದೇಶ ಉಂಟು, ಏರಿಯಾ ಉಂಟು, ಅಲ್ಲಿಯ ಹುಡುಗರನ್ನು ಸಂಘಟಿಸಿ ಶಾಲೆ ಕಾಲೇಜಿನ ಮಕ್ಕಳನ್ನು ಉತ್ತೇಜನ ನೀಡಿ ಕಬಡ್ಡಿ ಬೆಳೆಸಿ. ಯಾಕೆ ಹೇಳ್ತಾನೆ ಅಂದರೆ ಕಬಡ್ಡಿ ಈಗ ನಮ್ಮ ಪ್ರೋ ಕಬಡ್ಡಿ ಈಗಾಗಲೇ ಹೇಳಿದರು ನಮ್ಮ ವಾಣಿಜ್ಯ ಇದಕ್ಕೆ ಹೋಗ್ತಾ ಇದೆ. ನಿಜವಾಗಿ ವಾಣಿಜ್ಯ ಆಗಬಾರದು. ಕಬಡ್ಡಿಗೆ ನ್ಯಾಯವಾದ ಒಂದು ತೀರ್ಪು ಆಗಲಿ, ಕಬಡ್ಡಿಗೆ ನ್ಯಾಯವಾದ ಒಂದು ಶಿಸ್ತು ಕ್ರಮಗಳು ಎಲ್ಲ ಮೂಡಿ ಆ ಕಬಡ್ಡಿಯನ್ನು ಇನ್ನೂ ಉತ್ತಮ ಮಟ್ಟಕ್ಕೆ ಇದನ್ನು ಎತ್ತರಕ್ಕೆ ಬೆಳೆಸಬೇಕಂತಲ್ಲಿ ನಾನು ಆಶಾವಾದಿಯಾಗಿದ್ದೇನೆ. ಈಗ ಇಲ್ಲಿ ನಮ್ಮ ಉಲ್ಲೇಖ ಮಾಡಿದವರು ರೋಹಿದಾಸ್ ಉಳ್ಳಲವರು, ಇಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಟುಗಳಿದ್ದಾರೆ, ನಮ್ಮ ಕ್ರೀಡಾಪಟುಗಳು ಇಲ್ಲಿ ಇದ್ದಾರೆ. ಇದಲ್ಲ, ಇದು ನಿಜವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇವರನ್ನು ಗೌರವಿಸಬೇಕಂತ ನಾನು ಈ ವೇದಿಕೆಯಿಂದ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನೊಂದು ಕಿರುಮಾತನ್ನು ನೀಡ್ತಾ ಇದ್ದೇನೆ. ನಮ್ಮ ಏನು ಅಖಿಲ ಭಾರತದಲ್ಲಿ ಒಂದು ಪ್ರಶಸ್ತಿ ತಂದ ನಮ್ಮ ಕ್ರೀಡಾಪಟುಗಳನ್ನು ಉತ್ತೇಜಿಸಿ ಮತ್ತು ಕಬಡ್ಡಿಯನ್ನು ಬೆಳೆಸಿ ಅಂತ ಹೇಳಿ ಮಾತಿಗೆ ಅವಕಾಶ ಕೊಟ್ಟಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಬಂಧುಗಳೇ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಈ ಒಂದು ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದ ಇದ್ದಾರೆ. ಬಂಧುಗಳೇ, ಗೌರವಾನ್ವಿತ ಶ್ರೀ ಜಯರಾಜ್ ಅಮೀನ್ ರವರು ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದೆ. ಇದೀಗ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಶ್ರೀ ಶೇಖರ್ ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ನನ್ನ ಸಹೋದ್ಯೋಗಿಗಳೇ ಮತ್ತು ಎಲ್ಲ ಇಲ್ಲಿ ನೆರೆದಿದಂಥ ಕ್ರೀಡಾಪಟುಗಳೇ, ಸ್ಟೇಜ್ನಲ್ಲಿರುವ ಕ್ರೀಡಾಪಟುಗಳೇ, ಎದುರಿನಲ್ಲಿರುವಂಥ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ ಮತ್ತು ಇಲ್ಲಿ ಎಲ್ಲ ನೆರೆದ ಎಲ್ಲರಿಗೂ ನನ್ನ ನಮಸ್ಕಾರದಿಂದ ನಾನು ನನ್ನ ಎರಡು ಮಾತನ್ನು ಆರಂಭಿಸ್ತಾ ಇದ್ದೇನೆ. ಕಬಡ್ಡಿ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಅದು ಎಲ್ಲ ಒಂದು ನಮ್ಮ ಜೀವನದ ಭಾಗವಾಗಿ ಆ್ಯಕ್ಚುಲಿ ಬೆಳೆದು ಬಂದಂಥ ಒಂದು ಕ್ರೀಡೆ. ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಯಾವುದೇ ಥರದ ಒಂದು ದೊಡ್ಡ ಮಟ್ಟ ಒಂದು ಸಾಧನೆ ಇಲ್ಲದೆ ಆಡುವಂಥ ಒಂದು ಆಟ ಅದು ಇದ್ದರೆ ಅದು ಕಬಡ್ಡಿ ಮಾತ್ರ. ಸೊ ಕಬಡ್ಡಿ ನಮ್ಮ ಒಂದು ಅದರಲ್ಲೂ ಕೂಡ ಗ್ರಾಮೀಣ ವ್ಯವಸ್ಥೆಯಲ್ಲಿ ಒಂದು ಭಾಳ ಮುಖ್ಯವಾಗಿ ಬೆಳೆದು ಬಂದಂಥ ಒಂದು ಆಟ ಇದು. ಸಾಧಾರಣ ಹೇಳುವವರು ಹೇಳ್ತಾರೆ ಇದಕ್ಕೆ ಒಂದು 4,000 ವರ್ಷದ ಒಂದು ಚರಿತ್ರೆ ಇದೆ ಅಂತೇಳಿ. ಯಾಕಂದರೆ ಇದು ಎಲ್ಲ ಒಂದು ಕಡೆಯಲ್ಲಿ ಮನುಷ್ಯನ ಒಂದು ಸ್ವಭಾವವನ್ನು ತೋರಿಸುವಂಥದ್ದು. ಸೊ ಎಲ್ಲ ಒಂದು ಕಡೆಯಲ್ಲಿ ಆಕ್ರಮಣ ಆದಾಗೆ ನಮ್ಮನ್ನು ನಾವು ಹೇಗೆ ಡಿಫೆಂಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ಮತ್ತು ಒಬ್ಬರೇ ಕೆಲವು ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಾ ಇನ್ನೊಬ್ಬರ ಕೋರ್ಟಿಗೆ ಹೋಗಿ ಹೇಗೆ ನಾವು ಆ್ಯಕ್ಚುಲಿ ಇದನ್ನು ಆಡಬೇಕು ಅನ್ನುವಂಥ. ಸೊ ಒಂದು ರೀತಿಯಲ್ಲಿ ಇದು ಮಾನವನ ಸ್ವಭಾವವನ್ನೇ ವ್ಯಕ್ತಗೊಳಿಸುವಂಥ ಒಂದು ಕ್ರೀಡೆ. ಸೊ ಇದು ಭಾಳಷ್ಟು ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಾಗಲಿ ಇತರ ಭಾಗದಲ್ಲಾಗಲಿ ಇದು ಎಲ್ಲರಿಗೂ ಒಂದು ಅಚ್ಚುಮೆಚ್ಚಿನ ಕ್ರೀಡೆಯಾಗಿ ಬೆಳೆದು ಬಂದಿದೆ. ಅದರಲ್ಲೂ ಕೂಡ ಪ್ರೋ ಕಬಡ್ಡಿ ಬಂದ ನಂತರ ಅಂತೂ ಕಬಡ್ಡಿಯ ಸ್ವರೂಪನೇ ಬದಲಾಗಿ ಬಿಟ್ಟಿದೆ. ಸೊ ಮಣ್ಣಿನ ಕಂಪಿನಲ್ಲಿ ಆಡ್ತಾ ಇರುವಂಥ ಒಂದು ಕ್ರೀಡಾಕೂಟ ಇವತ್ತು ಮ್ಯಾಟ್ನಲ್ಲಿ ಆಡಲಾಗ್ತಾ ಇದೆ. ಸುಣ್ಣದ ಮಾರ್ಕಿಂಗ್ನ ಹೋಗಿ ಭಾಳ ಬಣ್ಣದ ಮ್ಯಾಟ್ಗಳು ಬಂದಿದ್ದಾವೆ.
ಭಾಳ ಒಂದು ಹಳೆ ಡ್ರೆಸ್ಗಳನ್ನು ಹಾಕಿಕೊಂಡು ಆಟ ಆಡ್ತಾ ಇದ್ದಂಥವರು ಇವತ್ತು ಆ್ಯಕ್ಚುಲಿ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಆಡ್ತಾ ಇದ್ದಾರೆ. ಬರೀ ಕಾಲಿನಲ್ಲಿ ಆಟ ಆಡ್ತಾ ಇದ್ದವರು ಇವತ್ತು ಶೂಗಳನ್ನು ಹಾಕ್ತಾ ಇದ್ದಾರೆ. ಸೊ ಒಂದು ಕಬಡ್ಡಿಯ ಒಂದು ಸ್ವರೂಪನೇ ಒಂದು ರೀತಿಯಲ್ಲಿ ಬದಲಾಗಿದೆ. ಆದರೂ ಅದು ಅದರದೇ ಆದ ಒಂದು ಸಾಂಪ್ರದಾಯಿಕತೆಯನ್ನು ಆ್ಯಕ್ಚುಲಿ ಒಂದು ಮುಂದುವರಿಸ್ತಾ ಬಂದಿದೆ. ಸೊ ಈ ಒಂದು ಕಬಡ್ಡಿ ಪಾಪ್ಯುಲರ್ ಆಗ್ತಾ ಬಂದ ಹಾಗೆ ಇದರಲ್ಲಿ ಆಡುವವರು ಮತ್ತು ನಮ್ಮ ಯಂಗ್ ಬಾಯ್ಸ್ ಆ್ಯಕ್ಚುಲಿ ಇದರಲ್ಲಿ ಭಾಳ ಆಸಕ್ತಿ ತೋರುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ದಿವಸ ಹೋದ ಹಾಗೆ ಕಬಡ್ಡಿದು ಎಲ್ಲ ಒಂದು ಕಡೆಯಲ್ಲಿ ಅದರ ಸ್ಟ್ಯಾಂಡರ್ಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಯಾವುದೇ ಒಂದು ಈವನ್ ಲೋಕಲ್ ಮ್ಯಾಚ್ ಕೂಡ ವಿನ್ ಆಗೋದು ಭಾಳ ಕಷ್ಟ ಅಂತೇಳಿ ಆಗಿಬಿಟ್ಟಿದೆ. ಯಾಕಂದರೆ ಅಷ್ಟು ಪ್ರತಿಭೆ ಇಲ್ಲಾದರೆ ವಿನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇನ್ನು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಕ್ರೀಡಾ ಒಂದು ತಂಡ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಒಂದು ಮ್ಯಾಚನ್ನು ಗೆದ್ದು ವಿನ್ನರ್ ಆಗಿ ಹಿಂದೆ ಬರ್ತಿದೆ ಅಂದರೆ ಅದರಷ್ಟು ದೊಡ್ಡ ಹೆಮ್ಮೆ ನಮಗೆ ಬೇರೆ ಯಾವುದೂ ಇಲ್ಲ. ಎಲ್ಲ ಒಂದು ಕಡೆಯಲ್ಲಿ ಈ ಒಂದು ನಮ್ಮ ಪ್ರತಿಭೆ ಇದು ಆಲ್ ಇಂಡಿಯಾ ಲೆವೆಲಲ್ಲೇ ಇವತ್ತು ಗುರುತಿಸಲ್ಪಟ್ಟಿದೆ. ಹೆಚ್ಚಿನ ನಮ್ಮ ಮೊದಲು ಮಾತಾಡಿದ ಸಂತೋಷ್ ಅವರು ಹೇಳಿದರು, ಇನ್ನು ನಾರ್ತ್ ಇಂಡಿಯಾದಲ್ಲಂತೂ ತುಂಬ ಜನ ಪ್ರೋ ಕಬಡ್ಡಿ ಆಟಗಾರರಿದ್ದಾರೆ ಅಂತೇಳಿ. ಸೊ ಅಂಥ ಒಂದು ಟೀಮ್ಸ್ಗಳ ವಿರುದ್ಧ ಕೂಡ ಆಟ ಆಡಿ ಇವತ್ತು ನಮ್ಮ ಪ್ರತಿಭೆಯನ್ನು ತೋರಿಸಿ ನಮಗೆಲ್ಲರಿಗೂ ಆ್ಯಕ್ಚುಲಿ ಹೆಮ್ಮೆ ತಂದಿದ್ದಾರೆ ನಮ್ಮ ಮಂಗಳೂರು ಯೂನಿವರ್ಸಿಟಿಯ ಕ್ರೀಡಾಪಟುಗಳು. ಸೊ ಆದ್ದರಿಂದ ತಮ್ಮೆಲ್ಲರ ಪರವಾಗಿ ಫಸ್ಟಿಗೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ನನಗೆ ಮೊದಲು ಭೇಟಿಯಾಗಿ ಅಭಿನಂದನೆ ಸಲ್ಲಿಸಲಿ ಆಗಲಿಲ್ಲ. ಈಗ ನಾನು ಈ ವೇದಿಕೆಯನ್ನು ಉಪಯೋಗಿಸ್ತಾ ಇನ್ನು ಅವರಿಗೆ ನನ್ನ ಅಭಿನಂದನೆಗಳನ್ನು ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇದು ಯಾಕೆ ಈ ಥರದ ಸಕ್ಸಸ್ ಆಗ್ತದೆ ಅಂದರೆ ಅದರಲ್ಲಿ ಒಂದು 2-3 ವಿಷಯಗಳು ಇದ್ದಿರ್ಬೋದು. ಒಂದು ಏನು ಈ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಇವತ್ತು ಏನು ಕಾರ್ಯಕ್ರಮ ಆಯೋಜಿಸಿದ, ಸೊ ಅದರ ಹಿಂದೆ ಇರುವಂಥದ್ದು ಒಂದು ರೀತಿಯಲ್ಲಿ ಕಬಡ್ಡಿಯ ಮೇಲೆ ಇರುವಂಥ ಒಂದು ಪ್ರೀತಿ, ಇನ್ನೊಂದು ರೀತಿಯಲ್ಲಿ ನಮ್ಮವರು ವಿನ್ ಆದಾಗ ಆಗಿ ತೋರಿಸುವಂಥ ಒಂದು ಪ್ರೀತಿ. ಸೊ ಇಂಥವರ ಒಂದು ಒಳ್ಳೆ ವಿಶ್ವಾಸ ಇದ್ದದ್ರಿಂದಾಗೆ ನಮ್ಮ ಕಬಡ್ಡಿ ಟೀಮ್ ಇವತ್ತು ಒಳ್ಳೆ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಅದರ ಜೊತೆಗೆ ನಮ್ಮ ಹುಡುಗರು ಇವತ್ತು ಭಾಳಷ್ಟು ಶ್ರಮ ಪಡ್ತಿದ್ದಾರೆ. ಇದೇನು ಕಬಡ್ಡಿ ಅನ್ನುವಂಥದ್ದು ಸುಲಭದಲ್ಲಿ ವಿನ್ ಆಗುವಂಥ ಮ್ಯಾಚ್ ಅಲ್ಲ. ಸೊ ಅದರ ಹಿಂದೆ ಭಾಳಷ್ಟು ಶ್ರಮ ಇದೆ. ಸೊ ಇವತ್ತು ನಾವು ಅವರನ್ನೆಲ್ಲರನ್ನು ನಾವು ಅಭಿನಂದಿಸ್ತಾ ಇರಬಹುದು, ಬಟ್ ಅದರ ಜೊತೆಗೆ ನಾವು ಖಾಲಿ ಕಬಡ್ಡಿ ವಿನ್ ಆಗೋದಕ್ಕೆ ಮಾತ್ರ ಅವ್ರನ್ನ ಅಭಿನಂದಿಸೋದಲ್ಲ, ಅವರ ಶ್ರಮವನ್ನು ಕೂಡ ನಾವು ಅಭಿನಂದಿಸಬೇಕಾಗುತ್ತೆ ಅಂತ ನನಗೆ ಕಾಣ್ತಾ ಇದೆ. ಅದರ ಜೊತೆಗೆ ಇವತ್ತು ಕಬಡ್ಡಿ ನಮಗೆಲ್ಲರೂ ಗೊತ್ತಿದ್ದ ಹಾಗೆ ಅದು ಕೇವಲ ಒಂದು ಬಲದಿಂದ ಆಡುವಂಥ ಕ್ರೀಡೆ ಕೂಡ ಅಲ್ಲ. ಇವತ್ತು ಅದು ಎಲ್ಲ ಒಂದು ಕಡೆಯಲ್ಲಿ ಜಾಣ್ಮೇಲೆ ಆಡುವಂಥ ಆಟ ಆಗಿದೆ. ಅದರ ಜೊತೆಗೆ ಎಲ್ಲ ಒಂದು ಕಡೆ ಟೀಮ್ ಸ್ಪಿರಿಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಎಲ್ಲರೂ ಒಗ್ಗಟ್ಟಿನಲ್ಲಿ ಆಟ ಆಡಿದರೆ ಮಾತ್ರ ಯಾವುದೇ ಟೀಮ್ ವಿನ್ ಆಗಲಿಕ್ಕೆ ಸಾಧ್ಯ. ಸೊ ಮೊದಲಿಂದ ಲಾಸ್ಟ್ ತನಕ ಕೊನೆ ತನಕನಕ್ಕೂ ಕೂಡ ಈ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಒಂದು ಟೀಮ್ ಆ ಒಗ್ಗಟ್ಟನ್ನು ಪ್ರದರ್ಶಿಸಿದೆ ಮತ್ತು ಆ ಒಗ್ಗಟ್ಟಿನಿಂದಾಗಿ ಇವತ್ತು ಟ್ರೋಫಿಯನ್ನು ಎತ್ಕೊಂಡು ಬಂದಿದೆ. ಸೊ ಅದಕ್ಕೋಸ್ಕರ ಈ ಒಂದು ಆಟ ಒಂದು ಭಾಳ ಸಲೀಸಾಗಿ ಆಟ ಆಡಿದ್ದಕ್ಕೆ ಕೂಡ ಮತ್ತು ಯಾವುದೋ ಒಂದು ಕ್ರೀಡಾ ಸ್ಫೂರ್ತಿಯಲ್ಲಿ ಆಡಬೇಕು ಅದರ ಪ್ರಕಾರ ಕೂಡ ಆಟ ಆಡಿದ್ದಕ್ಕೆ ನಾನು ಕೂಡ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಇಂಥ ಒಂದು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಇದು ನಮಗೆ ಹೆಮ್ಮೆ ಹೌದು, ಬಟ್ ಅದರ ಜೊತೆಗೆ ಇದು ಎಲ್ಲ ನಮ್ಮ ನಾಡಿಗೆ ಕೂಡ ಹೆಮ್ಮೆ ಅನ್ನುವಂಥದ್ದನ್ನು ಇವತ್ತಿನ ಒಂದು ಅಭಿನಂದನಾ ಕಾರ್ಯಕ್ರಮ ತೋರಿಸ್ತಾ ಇದೆ. ಸೊ ಇದರಲ್ಲಿ ಭಾಳ ಮುಂಚೂಣಿಯಲ್ಲಿ ಬಂದು ನಮ್ಮ ಉಮಾಮಹೇಶ್ವರ ಕಬಡ್ಡಿ ಟೀಮು ಮತ್ತು ನಮ್ಮ ಇಲ್ಲಿನ ಲೋಕಲ್ ಶಾಸಕರು ಇವತ್ತು ಭಾಳ ಉನ್ನತ ಹುದ್ದೆಗೆ ಏರಿದ್ದಾರೆ. ಲೋಕಲ್ ಶಾಸಕರಾದ ಕಾದರ್ ಅವರು ಕೂಡ ಭಾಳಷ್ಟು ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ನಮ್ಮ ಪ್ರತಿಭೆಗಳನ್ನು ನಾವು ಗೌರವಿಸಬೇಕು ಅನ್ನುವಂಥದ್ದು. ಅದರಿಂದ ವಿಶ್ವವಿದ್ಯಾಲಯದ ಪರವಾಗಿ ನಾನು ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಈ ಥರದ ಒಂದು ಅಭಿನಂದನೆಗಳಿಂದಾಗಿ ನಮ್ಮ ಹುಡುಗರಿಗೆ ಇನ್ನಷ್ಟು ಸ್ಫೂರ್ತಿ ಬರ್ತದೆ, ಇವರು ಇನ್ನಷ್ಟು ಚೆನ್ನಾಗಿ ಆಟ ಆಡಿ ಇನ್ನಷ್ಟು ದೊಡ್ಡ ಲೆವೆಲಿಗೆ ಹೋಗುವಂಥ ಆಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಸೊ ಆದ್ದರಿಂದ ಪುನೊಮ್ಮೆ ಈ ಒಂದು ವೇದಿಕೆ ಮಾಡಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾ ಸ್ಫೂರ್ತಿಯನ್ನು, ಕ್ರೀಡಾಭಿಮಾನಿಗಳನ್ನು, ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದ್ದಕ್ಕೆ ನಾನು ಈ ಒಂದು ಕಾರ್ಯಕ್ರಮದ ಸಂಘಟನೆಗೂ ಕೃತಜ್ಞತೆ ಸಲ್ಲಿಸ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ನಾನು ಒಂದು ಕೃತಜ್ಞತೆ ಸಲ್ಲಿಸ್ತಾ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದ ಧನ್ಯವಾದ. ಗೌರವಾನ್ವಿತ ಕುಲಪತಿಗಳಾದಂಥ ಸನ್ಮಾನ್ಯ ಶ್ರೀ ಜಯರಾಜ್ ಅಮೀನ್ ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಭಗವಾನ್ ದಾಸ್ರವರು ಈ ಮಣ್ಣಿನಲ್ಲಿ ಕಬಡ್ಡಿಯ ವೀಕ್ಷಕ ವಿವರಣೆಗಾರರಾಗಿ, ಆಟಗಾರರಾಗಿ ಸರಿಸುಮಾರು 4 ದಶಕಗಳಿಂದ ಈ ಕ್ರೀಡೆಯನ್ನು ನೋಡಿದವರು. ತಮ್ಮ ಅನಿಸಿಕೆಗಳೊಂದಿಗೆ ಈ
ಕಾರ್ಯಕ್ರಮ ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೀವಿ. ಪುಣಂಚಿನ ಮಾತ ಗಣ್ಯರೇ, ಈ ವೇದಿಕೆದ ದುಂಬುಪ್ಪುನಂಚಿನ ಮಾತ ಕ್ರೀಡಾಭಿಮಾನಿಲೆ ನಮಕ ಮಾತಾಡಿಗಳ ಈ ಒಂಜಿ ದಿನ ಯಾಪ ಬರ್ಪುಣೊಂದು ಪನ್ಪುನ ಒಂಜಿ ನಿರೀಕ್ಷೆ ಇತ್ತಿಲ್ಲ. ಆ ನಿರೀಕ್ಷೆ ಇನಿ ನಂಗೆ ಆ ಒಂಜಿ ಯಶಸ್ಸಿನ ಕಣತ್ತು ಕೊರ್ನು ದಾಯ ಪಂದಾಂಡ 33 ವರ್ಷದ್ದು ಬೊಕ್ಕ ಈ ಜವನೇರಿ ಆಲ್ ಇಂಡಿಯಾ ಲೆವೆಲ್ಡ್ ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಕಣತಿನಿ ಪಣ್ಣಾಗ ಒಂದು ನಮ್ಮ ಈತು ಜನ ಮಾತ್ರ ಅತ್ತೆ ಇಡೀ ಊರು ಸೇರಿದ ಮೆಕ್ಕಲಿನ ನಮ್ಮ ಗೌರವ ಮಲ್ಪೋಡ್ತುಂಡು. ಇಡೀ ಊರು ಸೇರಿದ ಮೆಕ್ಕಲಿನ ನಮ್ಮ ಗೌರವ ಮಲ್ಪೋಡ್ತುಂಡು. ದಾಯ ಪಂದಾಂಡ ಇನಿ ಮ್ಯಾಟ್ ಕಬಡ್ಡಿ ಅವಾರ್ಡ್, ಮಣ್ಣದ ಕಬಡ್ಡಿ ಅವಾರ್ಡ್. ಆ ಕಬಡ್ಡಿ ಏತ್ ಒಂಜಿ ಆರೋಗ್ಯದ ದೃಷ್ಟಿಡ್ಲ ಒಂಜಿ ನಮ್ಮ ಗೊಬ್ಬಡಾಪುಂಡು. ಇನ್ನಿತ ಜೋಕುಲಿನ ನಮ್ಮ ತೂವೊಂದುಲ್ಲ ಆರೋಗ್ಯಡು ಏರ್ಲ ಗಟ್ಟಿ ಮುಟ್ಟಾತಿಜೇರು. ಆರೋಗ್ಯಡು ಎಡ್ಡೆ ಒಂಜಿ ತೆನಸಿನ ತಿನ್ಪುಣಂಚಿನ ವ್ಯವಸ್ಥೆಲ ಇಜ್ಜಿ ದುಂಬುದ ಜವನೇರಿ ಆ ಮಣ್ಣಡು ಪೊರೆಲ್ದು ಗೊಬ್ಬುದು ಗಂಜಿಡು ತಂಜನೋಡು ಉಂಡುದು ಈ ಒಂಜಿ ಗೊಬ್ಬೊಂದಿತ್ತಿನಂಚಿನ ಗೊಬ್ಬು ಇನಿ ಮಾತಾಡಲ ಮಾತ ವ್ಯವಸ್ಥೆಲ ಉಂಡು. ಅಂಚಾದುಪ್ಪುನಾಗ ಇನಿ ಈ ಜೋಕುಲು ಕುಳ್ದಿರತ್ತೆ ನೇರ್ದು ದುಂಬುದ ಜೋಕುಲು ಏರ್ಕೆಂಡ ಈ ಗೋಪೆನ್ನನಕಲ್ಲ ಅವೇ ಜಾಗೆಡೆ ಇತ್ತಿನಕಲು. ಈ ಗೋಪೆನ್ನನಕಲು ಯೂನಿವರ್ಸಿಟಿಡೆ ಆ ಕಾಲೋಡು ಗೊಬ್ಬುದ ನಕಲು ಮಾಣಿದ ಸಸಿ ಆದುಪ್ಪು, ಫೋರ್ಟುದ ಹರೀಶ್ ಆದುಪ್ಪು, ಕೇಸರಿದ ಪುಷ್ಪರಾಜ ಆದುಪ್ಪು, ನಮ್ಮ ತೊಕ್ಕೊಟ್ಟುದ ಗೋಪೆನ್ನ ಆದುಪ್ಪು ಮೆಕ್ಕಲು ಮಾತ ಆ ಕಾಲದ ಯೂನಿವರ್ಸಿಟಿದ ಆಟಗಾರನಕಲೆಂದು ಪಣಿಯರ ಎಂಕ್ ಸಂತೋಷ ಒಂದುಂಡು. ಇನಿ ಈ ಜೋಕುಲು ಇನಿ ಮಾತಾಡಿಕ್ಲ ಆ ಗೋಪೆನ್ನ ನಕಲಿಗೆ ಆ ಟೈಮುಡು ಓವುಲ ವ್ಯವಸ್ಥೆನೇ ಇಜ್ಜಿ ಅಕ್ಕಲೆ ಗೊಬ್ಬೋಡು ಇಲ್ಲದ ನೆರಡೆ ತಿನ್ನೋಡು ಇಲ್ಲಾಡ್ಬೋದು ಅಕ್ಕಲೆ ಕುಂಟಾರ್ದೋಡು ಅತಂದಾಂಡ ಇಲ್ಲಾಡಿ ಅಕ್ಕಲ್ನ ಬೇಲೆನು ಮಲ್ಪೋಡು. ಇನಿ ಆ ಜೋಕುಲೆಗೆ ಒಂಜಿ ಪೊರ್ಲುದ ವ್ಯವಸ್ಥೆನೇ ಸರ್ಕಾರಲ ಮಲ್ಪುಂಡು, ಊರ್ದಕ್ಕಲ್ಲ ಮಲ್ಪೇರು, ಅಪ್ಪೆಮ್ಮೆಲ್ಲ ಮಲ್ಪೇರು. ಇನಿ ನಮ್ಮ ಉಮಾಮಹೇಶ್ವರಿ ಅಕಾಡೆಮಿ ದಕ್ಕಲು ಬಂಗ ಬರ್ಪುಣೇನು ತೂಂಡ ಗೋಪೆನ್ನೈತ ಪ್ರಮುಖರಾದುಪ್ಪು ಐತೊಟ್ಟಿಗೆ ಏಜಶೇಖರ್ ಅಕ್ಕಲು ಮಾತಾಕಲು ಒಂಜಿ ತಂಡ ಉಂಡು. ಆಂಡ ಆ ಜೋಕುಲು ಗೊಬ್ಬಿಲಕನೆ ಬಾಕಿದ ಸಂಘ ಸಂಸ್ಥೆದಕ್ಕಲು ಗೊಬ್ಬೋಡು ಒಂದು ಯಾನ್ ಪನ್ಪುಣಿ ದಾಯ ಪಂದಾಂಡ ಒಂಜಿ ಟೀಮು ಕೊರ್ದು ಅಂಗಿ ಪ್ಯಾಂಟನ್ನು ತೆತ್ತದು ಚಡ್ಡಿಡಿ ಜತ್ತದು ಗೊಬ್ಬುಂಡ ಯಾರಂದು ಅಕ್ಕಲ ಒಂಜಿ ಶ್ರಮನು ತೂವೊಂದುಲ್ಲೇನು ದಿನನಿತ್ಯ ಹೈವೇಡ್ ಅಕ್ಕಲು 8 ಕಿಲೋಮೀಟರ್ ಬಲಿಪೋಯ್ರೆ ಉಮಾಮಹೇಶ್ವರಿ ಅಕಾಡೆಮಿ ದಕ್ಕಲು ಅಂಚಾದೆ ಇನಿ ರಡ್ಡು ಮೂಜಿ ಜವನೇರ ದನ್ನ ಈ ಒಂಜಿ ಯೂನಿವರ್ಸಿಟಿ ಟೀಮುಡು ಭಾಗವಹಿಸಿದೆ ರಡ್ಡು ಜವನೇರು. ಆ ರಡ್ಡು ಜವನೇರು ಭಾಗವಹಿಸಿದ ಕಾರಣ ಅಕ್ಕಲ್ನ ಆರೋಗ್ಯ ಐತೊಟ್ಟಿಗೆ ವ್ಯಾಯಾಮ ಆ ಒಂಜಿ ಶ್ರಮ ಐತೊಟ್ಟಿಗೆ ಗೋಪೆನ್ನನ ಶ್ರಮ ಐತೊಟ್ಟಿಗೆ ಏಜಶೇಖರ್ ದಿನೇಶ್ ಮೆಕ್ಕಲ್ ಮೆಕ್ಕಲ ಒಂಜಿ ತಂಡ ಅಕ್ಕಲೇನು ಗೊಬ್ಬ ಒಂದೊಂದು ದಿನನಿತ್ಯ ಗೊಬ್ಬ ಒಂದುಳ್ಳೇರಿ ಯಾನು ಏತ ವರ್ಷೋರ್ದು ಒಂಜಿ 3-4 ವರ್ಷೋರ್ ದುಂಬೆ ಪಂತೆ ಯಶು ಬಕ್ಕ ಸಾಯಿ ಯಶುನು ಯಾನು ದುಂಬೆ ಪಂತೆ ಯಶು ಪನ್ಪುನ ಹುಡುಗಿ ఆయన ಗೊಬ್ಬುನ ಸ್ಟೈಲ್ ತೂನಾಗ ಆ ಒಂಜಿ ತೊಕ್ಕೊಟ್ಟುಡು ನಾಗೇಶ್ ಕರ್ಕೇರ ಪನ್ಪುನ ಇವರಿ ಮಲ್ಲ ಶಿವಾಜಿ ತಂಡದ ಆಟಗಾರೈತೆ ఆయన ಸ್ಟೈಲ್ ಉಂಡು ಯಾನು ಪಂಡಿನವು ఆయన ಅಮ್ಮೆರಡ ದಿನಕರಡ ಯಾನ್ ಪಂತೆ ಆ ಎಡ್ಡೆ ಒಂಜಿ ಪ್ಲಾಯರ್ ಆಪೇಂದು ಎಕಡ್ಲ ಪಂತೆ ದಾಯ ಪಂದಾಂಡ ಅಂಚೆನೆ ಇನಿ ನಮ್ಮ ಪ್ರೋತ್ಸಾಹ ಮಲ್ತಿನ ವಿಷಯಡು ಈ ಜೋಕುಲೆಗೆ ನನಾತು ಗೊಬ್ಬರ ಹುಮ್ಮಸ್ ಬರ್ಪುಡು. ಆ ಒಂಜಿ ಹುಮ್ಮಸ್ಸು ನಮ್ಮ ಜೋರಾದ ವರ ಅಕ್ಕಲಿಗೆ ಜೋರಾದ ಕೈ ಚಪ್ಪಾಳೆದೊಟ್ಟಿಗೆ ಆ ಒಂಜಿ ನನಾತ್ ಅಕ್ಕಲಿ ಉದಾಹರಣೆ ಪಡೆಯವಾಡು ಭಾರತ ದೇಶನು ಪ್ರತಿನಿಧಿಸಾಡು ಅವತ್ತಂದ ಪ್ರೋ ಕಬಡ್ಡಿಡ್ಲ ಭಾಗವಹಿಸಾಡು ಅಕ್ಕಲಿಗೆ ಒಂಜಿ ಅಂಚಿನ ಯೋಗ ಭಾಗ್ಯ ತಿಕ್ಕಾಡು ಒಂಜಿ ಬೇಜಾರುಂಡು ಎಂಕ್ ಒಂಜಿ ಬೇಜಾರದಾದ ಬಂಡ ಗೋಪೆನ್ನನ ಮಗಕ್ಕೆ ಆ ಒಂಜಿ ಸಿಲೆಕ್ಷನ್ಗೆ ಪೋಯರ ಆಯ್ಜತ ಪನ್ಪುನ ಒಂಜಿ ಬೇಜಾರುಂಡು ಖಂಡಿತವಾದ ಆಯ ಹುಷಾರಾದ ಆಯಲ ಒಂಜಿ ಆ ತಂಡೋಡು ಭಾಗವಹಿಸೋಡು ಪನ್ಪುನ ಆ ಪಾತ್ರದ ಒಟ್ಟಿಗೆ ಎನ್ನರಡ್ಡು ಪಾತ್ರವನ್ನು ಮುಕ್ತಾಯ ಮಲ್ಪ ಸುಲ್ಮೇಲೆ ಭಗವಂದಾಸ್ ಮೇರೆಗೆ ಕಾರ್ಯಕ್ರಮದ ಮುಂದಕ್ಕೆ ಮುಸ್ತಾಫಾ ಅರೇಕಳರವರು ಈ ಕಾರ್ಯಕ್ರಮ ಉದ್ದೇಶ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಕ್ರೀಡಾಪಟುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ
ಎಲ್ಲ ಗೌರವಾನ್ವಿತರೇ, ಮಹನೀಯರೇ, ಮಹಿಳೆಯರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈಗಾಗಲೇ ಮಾತಾಡಿದಂಥ ಗಣ್ಯರು ಬಹಳಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟರು. ನಾನು ಈ ದಿನ ಬೆಳಿಗ್ಗೆ 6:30 ಗಂಟೆಗೆ ಸರಿಯಾಗಿ ಉದಯವಾಣಿ ನ್ಯೂಸ್ ಪೇಪರನ್ನು ತೆಗೆದು ನೋಡುವಾಗ, ನಾನು ಮೊದಲಿಗೆ ನೋಡುವುದು ಕ್ರೀಡೆಯ ಬಗ್ಗೆ ಪೇಪರ್ ತೆಗೆದಾಗ. ಆವಾಗ ನೋಡುವಾಗ ಮಂಗಳೂರು ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಮಟ್ಟದಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಕಬಡ್ಡಿಯಲ್ಲಿ ಅದು ಕೂಡ ಭಾಳಷ್ಟು ಅಂತರದಿಂದ 47-21 ಏನೋ ಪಾಯಿಂಟ್ ನೋಡುವಾಗ ನೆನಪಿಗೆ ಅದು ಬರ್ತಾ ಇದೆ. 47-15 ಭಾಳಷ್ಟು ಅಂತರದಿಂದ ಜಯಶಾಲಿಯಾದಾಗ ಭಾಳ ಖುಷಿಯಾಯಿತು. ಯಾಕಂತ ಹೇಳಿದರೆ ಮಂಗಳೂರು ವಿಶ್ವವಿದ್ಯಾನಿಲಯ ನಮ್ಮ ಪಕ್ಕದ ಕೊನಾಜೆ ಗ್ರಾಮದಲ್ಲಿ ಇರುವಂಥದ್ದು. ಆವಾಗ ಅದರಲ್ಲೂ ಕೂಡ ಅದರಲ್ಲಿ ನೋಡುವಾಗ 90-91ನೇ ಸಾಲು 33 ವರ್ಷಗಳ ನಂತರ ಈ ಪದಕವನ್ನು ಪಡೆದಿತ್ತಿದೆ ಅಂತ ಹೇಳುವಾಗ ಇನ್ನೂ ಕೂಡ ಭಾಳ ಖುಷಿಯಾಯಿತು. ಯಾಕಂತ ಹೇಳಿದರೆ 33 ವರ್ಷಗಳನ್ನು ಕಾದು ಈ ಯುವಕರು ಈ ಪಂದ್ಯಾಟದಲ್ಲಿ ಗೆದ್ದಿದ್ದಾರೆ ಅಲ್ಲ ಅಂತ ಹೇಳಿ ನೋಡುವಾಗ ಇನ್ನೂ ಕೂಡ ಭಾಳ ಖುಷಿಯಾಯಿತು. ನಾನು ಮೊದಲಿಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ತಂಡದಲ್ಲಿ ಆಡಿದಂಥ ಎಲ್ಲ ಕಬಡ್ಡಿ ಆಟಗಾರರನ್ನು ಮತ್ತು ಅದರ ಕೋಚರ್ಗಳನ್ನು ಮತ್ತು ಅದಕ್ಕೆ ಸಹಕರಿಸಿದ ಎಲ್ಲರನ್ನು ನಾನು ಉಮಾಮಹೇಶ್ವರಿ ಈ ಅಕಾಡೆಮಿಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇದನ್ನು ಶ್ರೀರವರು ಹೇಳಿದರು ಮಾತಾಡುವಾಗ, ನಿನ್ನೆ ದಿನ ಇಲ್ಲಿ ಕಬಡ್ಡಿ ವಿನ್ನರ್ಸ್ ಆದ್ದು 24 ಗಂಟೆಯ ಒಳಗಡೆ ಈ ಉಮಾಮಹೇಶ್ವರಿ ಈ ಅಕಾಡೆಮಿಯವರು ಭಾಳಷ್ಟು ಅತಿ ಶೀಘ್ರದಲ್ಲಿ ಪ್ರಪ್ರಥಮವಾಗಿ ತಮಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದಾರಲ್ಲ. ಕಬಡ್ಡಿ ಕ್ರೀಡೆಯ ಬಗ್ಗೆ ಅವರಿಗೆ ಎಷ್ಟು ಮುತುವರ್ಜಿ ಇದೆ, ಇವರಿಗೆ ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಅವರು ಮಾಡಿದಾರಲ್ಲ, ಅದಕ್ಕೆ ಉಮಾಮಹೇಶ್ವರಿ ಅಕಾಡೆಮಿಯವರನ್ನು ಕೂಡ ಈ ಮಂಗಳೂರು ವಿಶ್ವವಿದ್ಯಾಲಯದ ಪರಿಸರದ ಎಲ್ಲರ ಪರವಾಗಿ ಅವರನ್ನು ಕೂಡ ಈ ಒಂದು ಮೈದಾನ ಅಂತ ಹೇಳಿ ತೊಕ್ಕೋಟ್ನ ಈ ಅಂಬೇಡ್ಕರ್ ಮೈದಾನ ಅಂತ ಹೇಳುವಾಗ ಒಂದು ಕಬಡ್ಡಿ ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಂತಹ ಮೈದಾನ. ನಮ್ಮ ಭಗವಂತಾಸ್ರವರು ಇಲ್ಲೇ ಆಡಿ ಬೆಳೆದವರು, ಇನ್ನೂ ಕೂಡ ಕಬಡ್ಡಿಗೆ ಪ್ರೋತ್ಸಾಹವನ್ನು ನೀಡುತ್ತಿರುವವರು. ಅವರು ತುಳುವಿನಲ್ಲಿ ಮಾತಾಡುವ ಕೂಡ ಹೇಳಿದರು. ಈ ಒಂದು ಮೈದಾನ ಇಲ್ಲಿ ಬಹಳಷ್ಟು ಆಟಗಾರರನ್ನು ನಿರ್ಮಾಣ ಮಾಡಿದಂಥ ಒಂದು ಮೈದಾನ. ಅದರ ಜೊತೆಗೆ ಇವತ್ತು ಇಂಥ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಅಂತ ಒಂದು ಅಕಾಡೆಮಿಗಳು ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಒಂದು ಅಕಾಡೆಮಿ ಅದು ಬರಬೇಕು. ಅದು ಕಬಡ್ಡಿ ಮಾತ್ರವಲ್ಲ, ನಾವು ನನ್ನನ್ನು ಕರೆಸಿ ನನಗೆ ಮಾತಾಡಲು ಅವಕಾಶ ನೀಡಿದಂಥ ಈ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನಿತ U.T ಕಾದರ್ ಅವರಿಗೆ, ಸನ್ಮಾನಿತ ಗೋಪಿನಾಥ್ ಕಾಪಿಕಾಡ್ ಅವರು ಶಾಲಾಕ್ಕೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾರೆ. ಎಲ್ಲ ಬಂಧುಗಳ ಪರವಾಗಿ ಸನ್ಮಾನಿತ U.T ಕಾದರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಬಂಧುಗಳು, ಉಮಾಮಹೇಶ್ವರಿಯ ಪಾದಚರಣ ಕಮಲಗಳಿಗೆ ವಂದಿಸ್ತಾ, ವೇದಿಕೆಯಲ್ಲಿರುವ ಎಲ್ಲರಿಗೂ, ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಂದಿಸ್ತಾ, ಸಮಯದ ಅಭಾವ, ಈಗಾಗಲೇ ನಮ್ಮ ಸಭಾಧ್ಯಕ್ಷರು ನಮ್ಮೊಡನೆ ಸೇರಿದ್ದಾರೆ. ಅದುವೇ ನಮ್ಮ ದೊಡ್ಡ ಒಂದು ಭಾಗ್ಯ. ಈ ಕಾರ್ಯಕ್ರಮ ಯಾಕೆಂದರೆ ಈ ಸನ್ಮಾನ ಕಾರ್ಯಕ್ರಮ 33 ವರ್ಷಗಳ ಬಳಿಕ ನಮಗೆ ಆ ಭಾಗ್ಯ ಸಿಕ್ಕಿದೆ. 1990ರಲ್ಲಿ ನಾನು ಉಳ್ಕೊಂಡ ತಂಡ ವಿಜಯ ಆದ ನಂತರ 33 ವರ್ಷಗಳ ಕಾಲ ನಾನು ವರ್ಷ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಎಲ್ಲಿಯಾದರೂ ನಮಗೆ ಈ ಸಲ ನಮ್ಮ ಮಕ್ಕಳು ವಿಜಯಶಾಲಿ ಆಗಬೇಕು. ಅದರ ಮುಂಚೆ 2 ಸಲ 86, 87, 88, 80ರಲ್ಲಿ ಬ್ರಾನ್ಸ್ ಮೆಡಲಿಸ್ಟ್ ಆಲ್ ಇಂಡಿಯಾ.
ಆ 3 ಭಾಗ್ಯ, ಒಂದು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ 5 ವರ್ಷ ಆಡಿ ಅದರಲ್ಲಿ 3 ವರ್ಷ ಅಖಿಲ ಭಾರತ ಮಟ್ಟದಲ್ಲಿ ಮೆಡಲ್ ಮಾಡುವಂಥ ಭಾಗ್ಯ ನನಗೆ ಒದಗಿ. ಅದೇ ರೀತಿ ದಕ್ಷಿಣ ಭಾರತ ಮಟ್ಟದಲ್ಲಿ ಒಂದು ಬಾರಿ ಗೋಲ್ಡ್, 4 ಬಾರಿ 3 ಬಾರಿ ಬ್ರಾನ್ಸ್ ಮೆಡಲ್ ಪಡ್ಕೊಂಡಂಥ ಒಂದು ಭಾಗ್ಯ. ಅದು KV ಶೆಣೈ ನಮ್ಮ ಡೈರೆಕ್ಟ್ರ್. ಅವರ ನಂತರ ಒಂದು ಡೈರೆಕ್ಟ್ರ್ ನಾನು ನೋಡಿದ್ದು ನಮ್ಮ ಜೆರಾಲ್ ಸರ್. ಅದೇ ರೀತಿ ನಾವು 2 ಮೆಡಲ್ ಮಾಡಿದ್ದೇವೆ, ನಮಗೆ ಪ್ರಯೋಜನ ಆಗಿದೆ. 1986ರಲ್ಲಿ ನಾನು ಬ್ರಾನ್ಸ್ ಮೆಡಲ್ ಮಾಡುವಾಗ ಆ ಸರ್ಟಿಫಿಕೇಟ್ ಇಟ್ಟು ನಾನು ಕಸ್ಟಮ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸೈಸ್ಗೆ ಅಪ್ಲೈ ಮಾಡುವಾಗ ನನಗೆ ಇಮ್ಮಿಡಿಯೇಟ್ ಕಾಲ್ ಫಾರ್ ಆಗಿದೆ. ಕಾಲ್ ಫಾರ್ಗೆ ಅಪಾಯಿಂಟ್ಮೆಂಟ್ ಆಗಿದ್ರೆ ಮಾತ್ರ ಹಣೆ ಬರ ಸರಿ ಇಲ್ಲ, ಅದು ಆಗಲಿಲ್ಲ, ಅದು ಬೇರೆ ವಿಷಯ, ಅದು ಬಿಡಿ. ಆದರೆ ಅಂಥ ಒಂದು ಸಂದರ್ಭ ಯಾಕೆ ಹೇಳ್ತೇನೆ ಅಂದರೆ 89ರಲ್ಲಿ ಆ ಮಕ್ಕಳಿಗೆ ಪೋಸ್ಟಲಲ್ಲಿ ಗೌರ್ಮೆಂಟ್ ಕರೆದು ಜಾಬ್ ಕೊಡುವಾಗ ನಮ್ಮ ಒಂದು ಮನಸ್ಸಲ್ಲಿ ಇತ್ತು, ನಮಗೆ ಸಹ ಆಲ್ ಇಂಡಿಯಾ ವಿನ್ ಆದರೆ ಒಂದು ಜಾಬ್ ಆಗ್ತದೆ ಅಂತೇಳಿ. ಬಟ್ ನಾವು ಆಲ್ ಇಂಡಿಯಾ ವಿನ್ ಆಗಿ ಮಂಗಳೂರು ರೈಲ್ವೆ ಸ್ಟೇಷನ್ಗೆ ಬರುವಾಗ 33 ವರ್ಷಗಳ ಹಿಂದಿನ ಕತೆ ಹೇಗಿದೆ. ರೈಲ್ವೆ ಸ್ಟೇಷನ್ ಅಂದರೆ ಅಲ್ಲಿ ಹಸುಗಳು, ನಾಯಿಗಳು ಮಲಗಿದ್ದವಾಗ ನಾವು ಬೆಳಿಗ್ಗೆ ಟ್ರಾಫಿಯನ್ನು ಇಟ್ಕೊಂಡು ಬರುವಾಗ ನಮ್ಮ ತಂಡದ ಒಬ್ಬರು ಬೊಬ್ಬೆ ಹಾಕಿದ್ರು ಆವೇಶದಲ್ಲಿ, ನಾವು ಇದ್ದುಕೊಂಡು. ಆಗ ಅಲ್ಲಿನ ನಾಯಿಗಳು ಬೊಬ್ಬೆ ಹಾಕಿದವು, ಈ ಬೊಬ್ಬೆ ಕೇಳಿ. ಅಷ್ಟೇ ಅಲ್ಲದೆ ಬೇರೆ ನಮಗೆ ಯಾವುದೂ ಸಿಕ್ಕಲಿಲ್ಲ. ಅದು ಆ ನಾಯಿಗಳು ನಮಗೆ ಎಂಟ್ರಿ ಕೊಟ್ಟವು. ಆ ಚಿಂತನೆ, ಆ ದುಃಖ ಇವತ್ತು ಹೋಯ್ತು ನನಗೆ. ಯಾಕಂದ್ರೆ ಆ 33 ವರ್ಷ ಕಳೆದ ಮಕ್ಕಳನ್ನು ಇಲ್ಲಿ ತಂದು ನನಗೆ ಅವರನ್ನು ಸನ್ಮಾನ ಮಾಡಿಸುವಂಥ ಒಂದು ಅವಕಾಶ ಸಿಕ್ಕಿತು. ಆಗ ಯಾರು ಇರಲಿಲ್ಲ ನಮಗೆ. ನಾವು ಇವತ್ತು ಕೂಡ ಆ ದಾಖಲೆ ಇವತ್ತು ಕೂಡ ಯಾರಿಗೂ ಗೊತ್ತಿಲ್ಲ. ನಾವು ಮಾಡಿದ ದಾಖಲೆ, ನಾವು ಮಾಡಿದಂತಹ ಕಷ್ಟ ಆಗ ನಮಗೆ ಯಾರಿಲ್ಲ. ಅದು ಅಲ್ಲದೆ ಆ ತಂಡದಲ್ಲಿ 12 ಮಕ್ಕಳು, ಅದರಲ್ಲಿ 10 ಮಕ್ಕಳು ಬೇರೆ ಬೇರೆ ಕಾಲೇಜಿನ ಮಕ್ಕಳು, ನಮ್ಮ ಊರಿನ ಮಕ್ಕಳು, ಯಾರು ಹೊರಗಿನವರು ಇರಲಿಲ್ಲ. ಹರಿಯಾಣದವರು ಇರಲಿಲ್ಲ, ಮಧ್ಯಪ್ರದೇಶದವರು ಇರಲಿಲ್ಲ, ಪಂಜಾಬಿನವರು ಇರಲಿಲ್ಲ, ಎಲ್ಲ ನಮ್ಮ ಊರಿನ ಮಕ್ಕಳು. 5 ವರ್ಷದಲ್ಲಿ 3 ವರ್ಷ ನಮ್ಮ ಮಣ್ಣಿನ ಮಕ್ಕಳು ಹೆಸರು ಮಾಡಿ ತಂದಿದ್ದೇವೆ ನಮ್ಮ ಮಂಗಳೂರು ತಂಡಕ್ಕೆ. ಅದು ಹೆಮ್ಮೆ ವಿಚಾರ. ಆ ದಾಖಲೆಯನ್ನು ನಮ್ಮ ಮಕ್ಕಳು ಈಗ ಇದು ಮಾಡಿದರು. ಮತ್ತು ಈ ಸರ್ಟಿಫಿಕೇಟ್ನ ಬಗ್ಗೆ, ಮಂಗಳೂರು ಆಲ್ ಇಂಡಿಯಾದಲ್ಲಿ ನಾವು ವಿನ್ನಾದ ಸರ್ಟಿಫಿಕೇಟ್ನ ವ್ಯಾಲ್ಯೂ ಬಗ್ಗೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಇದು ನಮ್ಮ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್. ಏಷ್ಯಾ ತಂಡದಲ್ಲಿ ಆಡಿದರೆ ನಮಗೆ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಸಿಕ್ಕಿದೆ. ದಟ್ ಈಸ್ ದ ನಂಬರ್ 1 ಸರ್ಟಿಫಿಕೇಟ್ ಫಾರ್ ಕಬಡ್ಡಿ. ಅದಕ್ಕೆ ಇರುವಷ್ಟು ವ್ಯಾಲ್ಯೂ ನಂಬರ್ 1 ಕಬಡ್ಡಿಯಲ್ಲಿ ಇರುವುದು. ಅದರ ನಂತರ ಸೆಕೆಂಡ್ ವ್ಯಾಲ್ಯೂ ಇರುವುದು ಈ ಸರ್ಟಿಫಿಕೇಟಿಗೆ. ಅದು ಯಾರಿಗಾದ್ರೂ ಗೊತ್ತಿದೆಯಾ? ನ್ಯಾಷನಲ್ ಚಾಂಪಿಯನ್ಶಿಪ್, ಫೆಡರೇಷನ್ ಕಪ್, ಖೇಲೋ ಇಂಡಿಯಾ ಯಾವುದಕ್ಕೂ ಇದು ಸಮವಾದ ಸರ್ಟಿಫಿಕೇಟ್. ಇವತ್ತು ಇವರು ಅಪ್ಲೈ ಮಾಡಿದರೆ ನಾಳೆ ಇವರಿಗೆ ಜಾಬ್ ಸಿಗ್ತದೆ. ಅದಕ್ಕೆ ಅಷ್ಟು ವ್ಯಾಲ್ಯೂ ಉಂಟು. ಅದಕ್ಕೆ ಸ್ವಲ್ಪ ರೆಕಮೆಂಡೇಶನ್ ಬೇಕಾಗ್ತದೆ, ಇದು ಬೇಕಾಗ್ತದೆ. ಈ ಸರ್ಟಿಫಿಕೇಟ್ಗೆ ಇದು ಕಬಡ್ಡಿಯ ದ್ವಿತೀಯ ಸರ್ಟಿಫಿಕೇಟ್ ಲೆವೆಲ್. ಭಾರತ ದೇಶದ ಸೆಕೆಂಡ್ ಲೆವೆಲ್ ಇವರು ವಿನ್ ಆಗಿದ್ದಾರೆ. ಅದನ್ನು ನಮಗೆ ಈ ಗಣ್ಯರ ಮುಖಾಂತರ ಅದನ್ನು ತೋರಿಸುವ, ಆ ಮಕ್ಕಳನ್ನು ಸನ್ಮಾನಿಸುವ ಭಾಗ್ಯ ನಮಗೆ ದೇವರು ಕೊಟ್ಟಿದ್ದಾರೆ. ಅದರ ನಂತರ ನಮ್ಮ ಆತ್ಮೀಯರಾದ ಶಾಸಕರು, ಅವರನ್ನು ಸಭಾಧ್ಯಕ್ಷರಂತ ಹೇಳುವುದಿಲ್ಲ, ನನಗೆ ಶಾಸಕರೇ ಅವರು. ಕಳೆದ 10 ವರ್ಷಗಳಿಂದ ಅವರ ಒಡನಾಟ ನನಗೆ. ಅವರ ಆ ಕ್ರೀಡಾ ಸ್ಫೂರ್ತಿ, ಯಾಕಂದರೆ ತುಂಬ ನಾನು ಸಹ ನೋವನ್ನು ಅನುಭವಿಸ್ತೇನೆ. ಅಕಾಡೆಮಿ ಮಾಡಿದ ನಂತರ ಮ್ಯಾಟ್ ನಾವು ರಿಕ್ವೆಸ್ಟ್ ಮಾಡಿದೆವು, ಶೇಖರಣ್ಣ, ಈಶ್ವರಣ್ಣ, ಹೀಗೆ ಅಕಾಡೆಮಿ ಆಗಿದೆ, ಮಕ್ಕಳಿಗೆ ಒಂದು ನಿಮ್ಮ ಅನುದಾನದಲ್ಲಿ ಕೊಡಬೇಕಂತೇಳಿ. ಆ ಮ್ಯಾಟ್ ಕೊಟ್ಟ ನಂತರ ಅವರು ಸರಿಯಾಗಿ ನಿದ್ದೆ ಮಾಡಲಿಲ್ಲ. ಅಕಾಡೆಮಿಗೆ ಗೋಪಿಗೆ ಆ ಮ್ಯಾಟ್ ಕೊಟ್ಟ ನಂತರ ಸರಿಯಾದ ನಿದ್ರೆ ಎಷ್ಟೋ ದಿವಸ ಅವರು ಮಾಡಲಿಲ್ಲ. ಯಾಕಂದ್ರೆ ಅಷ್ಟು ಅವರಿಗೆ ಕಿರಿಕಿರಿಯನ್ನು ಉಂಟು ಮಾಡಿದ್ದಾರೆ. ಯಾಕೆ ಕೊಟ್ರಿ ಅವನಿಗೆ ಯಾಕೆ ಕೊಟ್ರಿ ಮ್ಯಾಟ್, ಅವನಿಗೆ ಯಾಕೆ, ಅವ ಏನು ಎಂದ್ರೆ. ಬಟ್ ಅದನ್ನೆಲ್ಲ ಅವರು ಸಹಿಸಿ ಕೂತ್ಕೊಂಡ್ರು, ಸರಿ ನಿದ್ದೆ ಮಾಡಲಿಲ್ಲ. ಅದು ನನಗೆ ಗೊತ್ತು, ಅವ್ರು ಸರಿ ನಿದ್ದೆ ಮಾಡಲಿಲ್ಲ ಅಂತೇಳಿ. ಬಟ್ ಅವರು ಕೊಟ್ಟ ಮ್ಯಾಚ್ನಿಂದ ಇವತ್ತು 2 ಮಕ್ಕಳು ಚಿನ್ನಕ್ಕೆ ಮುಟ್ಟಿದ್ದಾರೆ. ಅದನ್ನು ತೋರಿಸಿದ್ದೇನೆ ನಾನು. ರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನಕ್ಕೆ ಮುತ್ತಿಟ್ಟಿದ್ದಾರೆ ಆ ಮ್ಯಾಟ್ನಲ್ಲಿ ಆಡಿದ ಮಕ್ಕಳು. ಇಲ್ಲಿ ಕೆಲವು ಅನುದಾನದಿಂದ ಹಲವು ಮ್ಯಾಟ್ ಬಂದಿದೆ, ಅಲ್ಲಿ ತುಕ್ಕಿಡ್ತಿದೆ, ಅದರ ಮ್ಯಾಚ್ ಎಲ್ಲ ಹಾಳಾಗಿ ಹೋಗಿದೆ. ಅದರಿಂದ ಕೆಲವರು ಹಣ ಮಾಡಿದ್ದಾರೆ, ಆ ಹಣದಲ್ಲಿ ಉಂಟು. ಎಷ್ಟೋ ಶಾಸಕರ ಅನುದಾನದಿಂದ ಮ್ಯಾಟ್ ಕುಳಿತಾ ಇದೆ, ಅದರಿಂದ ತೆಗೆದು ಹಣ ಮಾಡಿದವರು ಎಷ್ಟೋ ಇದ್ದಾರೆ. ನಾನು ಶಾಸಕರ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಶಾಸಕರ ತುರ್ತು ಕ್ರೀಡಾ ನಿಧಿಯನ್ನು ಸ್ಥಾಪಿಸಿ 10-20 ಮಕ್ಕಳಿಗೆ ಆ ನಿಧಿಯಿಂದ ಲಕ್ಷಗಟ್ಟಲೆ ಹಣವನ್ನು ನಾನು ಬಿಡುಗಡೆ ಕೊಟ್ಟಿದ್ದೇನೆ. ಇದು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮವಾಗಿ ಮಾಡಿದ್ದು. ನಾನು ಹಾಳು ಮಾಡಲಿಲ್ಲ. ಆ ಶಾಸಕರ ಹೆಸರನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಮಾಡಿದ್ದೇನೆ. ನಮ್ಮ
ಕಬಡ್ಡಿ ಗ್ರೂಪ್ ಅಂತೇಳಿ ಒಂದು ಹಲವಾರು ಇದ್ದಾರೆ, ಹಲವಾರು ಕುಟುಂಬಗಳಿವೆ ಆ ಕಬಡ್ಡಿ ಗ್ರೂಪಲ್ಲಿ. ಆ ಕಬಡ್ಡಿ ಗ್ರೂಪಲ್ಲಿ ಇರುವುದು ಎಲ್ಲ ಶಕ್ತಿವಂತರೇ, ಸ್ಟ್ರಾಂಗ್ ಹೋಲ್ಡರ್ಸೇ. ಅದರಲ್ಲಿ ಎಷ್ಟೋ ಒಂದು 50,000 ಮಂದಿ ನೋಡ್ತಾ ಇರ್ತಾರೆ ಆ ಕಬಡ್ಡಿ ಗ್ರೂಪಲ್ಲಿ. ನನ್ನ ಶಾಸಕರು ಏನು ಮಾಡಿದ್ದಾರೆ ಅಂತೇಳಿ ನಾನು ಆ ಗ್ರೂಪಿನಲ್ಲಿ ಆಗುವಾಗ ಹಲವಾರು ಥರ ಮನನೋವುವ ಮಾತುಗಳು ನಾನು ಕೇಳಿದ್ದೇನೆ. ಯಾಕೆ ಅವರು ಮಾತ್ರ ಅಂತೇಳಿ, ಯಾಕೆಂದೇಳಿ ಹೇಳ್ತೇನೆ. ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 2020ರಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಡ ಕ್ರೀಡಾಪಟುಗಳಿಗೆ ಒಂದು ಆಶ್ವಾಸನೆ ಇರೋದು BPEd ಕೋರ್ಸ್. ಅದರಲ್ಲಿ BPEd ಕೋರ್ಸ್ ಮಾಡಿದ ನಂತರ ಒಂದು PT ಟೀಚರ್ ಆಗಿ ಕೆಲಸ ಸಿಕ್ಕುವಂಥ ಅವಕಾಶ ಇರೋದು ಒಂದೇ ನಮಗೆ ಅವಕಾಶ, ಬೇರೆ ಎಲ್ಲಿ ಇಲ್ಲ. ಇಲ್ಲಿ ಯಾವ ಸ್ಪೋರ್ಟ್ಸಿಗೂ ನಮಗೆ ಅಪಾಯಿಂಟ್ಮೆಂಟ್ ಇಲ್ಲ. ಅದು ಬಂದಾಯಿತು 2020ರಲ್ಲಿ. ಅದು ಯಾಕೆಂದ್ರೆ ನಂಗೆ ಗೊತ್ತಿಲ್ಲ, ಏನೋ ಟೆಕ್ನಿಕಲ್ ಫಾಲ್ಟ್. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರಾಸ್ ಕ್ಲಾರಿಫಿಕೇಶನ್ ಇಲ್ಲದ ಯೂನಿವರ್ಸಿಟಿ ಇದ್ರೆ ಅದು ಮಂಗಳೂರು ಯೂನಿವರ್ಸಿಟಿ. ಅಂತ ಒಂದು ಯೂನಿವರ್ಸಿಟಿಯಲ್ಲಿ BPEd ಕೋರ್ಸ್ ಟೆಕ್ನಿಕಲ್ ಫಾಲ್ಟ್ ಅಲ್ಲಿ ನಿಲ್ಲಿಸುವುದಂದ್ರೆ ಅದು ಯಾವ ಕಾರಣದಲ್ಲಿ ಗೊತ್ತಿಲ್ಲ, ಅದು ನಿಲುಗಡೆ ಆಯಿತು. ಆಗಲೇ ಅದಕ್ಕೆ ಹೋರಾಟ ಮಾಡಿ ಕ್ರೀಡಾ ಭಾರತಿ ಎಂಬ ಸಂಸ್ಥೆ ಕೂಡ ನಮಗೆ ಕೈ ಜೋಡಿಸಿತು. ಶಾಸಕರಿಗೆ ಅದು ಮನವರಿಕೆ ಮಾಡಿ ಹಲವು ಬಡ ಮಕ್ಕಳ ಹೊಟ್ಟೆಗೆ ಅದು ಹೊಡಿತದೆ, ಅವರಿಗೆ ಜೀವನಕ್ಕೆ ದಾರಿ ಇಲ್ಲ, ನೀವು ಮುತುವರ್ಜಿವರಿಸಬೇಕು. ನನ್ನೊಡನೆ ಬಂದು VC ಒಟ್ಟಿಗೆ ಕೂತುಗೊಳಿಸಿ ಅಲ್ಲಿಂದಲೇ ಆರ್ಡರ್ ಪಾಸ್ ಮಾಡಿದ್ದಾರೆ ನಮಗೆ ನಮ್ಮ ಶಾಸಕರು. ಏನು ಮಾಡಲಿಲ್ಲ ಅವರು ಕಬಡ್ಡಿಗೆ? ಕರ್ನಾಟಕದ ವಿಧಾನಸಭೆಯಲ್ಲಿ ಅಧಿಕಾರ ಇಲ್ಲದಾಗ ನಡವಳಿ 606 ಎಂಬ ನಡವಳಿಯಲ್ಲಿ ದಕ್ಷಿಣ ಕನ್ನಡ ಕಬಡ್ಡಿಯ ಕ್ರೀಡಾಪಟುಗಳಿಗೆ ಉದ್ಯೋಗ ಸಿಗಬೇಕು, ಸರ್ಕಾರಿ ಸಂಸ್ಥೆಗಳಲ್ಲಿ ಉದ್ಯೋಗ ಸಿಗಬೇಕು ಮೊದಲ ಬಾರಿಗೆ ವಿಧಾನಸಭೆಯಲ್ಲಿ ಮಾತಾಡಿದಂಥ ವ್ಯಕ್ತಿ ಅಂದ್ರೆ ನಮ್ಮ ಶಾಸಕರು. ಏನು ಮಾಡಬೇಕು ಕಬಡ್ಡಿಗೆ ಅವರು? ಇದು ನಾನು ಹೇಳಿದ್ರೆ ತಪ್ಪ? ಇದು ನಾನು ಸಮಾಜಕ್ಕೆ ತಿಳಿಸಿದ್ರೆ ತಪ್ಪ? ನಾನು ಅವ್ರ ರಾಜಕೀಯ ಅಲ್ಲ, ನನಗೆ ಅವರ ವ್ಯಕ್ತಿತ್ವ, ಅವರ ಸ್ಪಂದನೆ, ಎಷ್ಟೇ ರಾತ್ರಿ ಆದರೂ ಒಂದು ಮೆಸೇಜ್ ಮಾಡಿದ್ರೆ ಉತ್ತರ ಕೊಡ್ತಾರೆ. ಅದು ಅವರೊಟ್ಟಿಗೆ ಇರುವ 2 ಮುತ್ತುಗಳು, ಒಂದು ಲಿಪ್ಸು, ಒಂದು ಪ್ರವೀಣು, ಅವರನ್ನು ಈಗ ನೆಲೆಸಲೇಬೇಕು. ಯಾವ ಕಾರ್ಯ ಆದರೂ ಯಾಕಾದರೂ ಒಂದು ಗೋಪಿಯಣ್ಣ, ಏನು ಗೋಪಿಯಣ್ಣ ಈಗ ಸಾಲು ಕೊಡ್ತಾನೆ ಮಾತಾಡಿ. ಗೊತ್ತುಂಟು ನಾನು ಯಾವ ಕಾರ್ಯಕ್ಕೂ ನನ್ನ ವೈಯಕ್ತಿಕ ಕಾರ್ಯಕ್ಕೆ ಅವ್ರ ಹತ್ರ ಮಾತಾಡುವುದಿಲ್ಲ. ವೈಯಕ್ತಿಕ ಕಾರ್ಯಕ್ಕೆ ಮಾತ್ರ ನಾನು ಯಾರಾದರೂ 10 ಮಕ್ಕಳಿಗೆ ಹೆಲ್ಪ್ ಆಗಲಿಕ್ಕೆ, ನನ್ನ ಮಕ್ಕಳಿಗೆ ಹೆಲ್ಪ್ ಆಗಲಿಕ್ಕೆ ಅವ್ರ ಹತ್ರ ಕೇಳಿಕೊಳ್ಳೋದು ಅದೇ. ಆ ಚಿಂತನೆಗಳಂತ ಬೇರೆ ಯಾವುದೂ ಇಲ್ಲ. ನಮ್ಮ ಬಗ್ಗೆ ಅವರ ಬಗ್ಗೆ ನಮ್ಮ ಅಕಾಡೆಮಿಗೆ ಬಗ್ಗೆ ನನ್ನ ಬಗ್ಗೆ ಏನೆಲ್ಲ ಹೇಳಿದ್ರು ಕೂಡ ಅದನ್ನೆಲ್ಲ ಅವರನ್ನು ನೋಡಿದರೆ ಸಹಿಸಿದ್ದಾರೆ. ಬಟ್ ನಾನು ಏನು, ನಮ್ಮ ಅಕಾಡೆಮಿ ಏನು ಅಂತ ಅವರಿಗೆ ಗೊತ್ತುಂಟು. ನಾವು ಯಾವುದೇ ₹1 ಕಬಡ್ಡಿಗೆಗೋಸ್ಕರ ಪಬ್ಲಿಕ್ ಅಂತ ಕಮಲಶ್ರೀ ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡುವುದಿಲ್ಲ. ಎಲ್ಲ ನಮ್ಮ ಸ್ವಂತ, ನಮ್ಮ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಯಾರಿಂದ ನಾವು ಯಾವ ತೊಂದರೆ ಕೊಡದೆ ಈ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನನ್ನ ಶಾಸಕರಲ್ಲಿ, ನನ್ನ ಸಭಾಧ್ಯಕ್ಷರಲ್ಲಿ ಒಂದು ವಿನಂತಿ, ನಾನು ಕೈ ಮುಗಿದು ವಿನಂತಿಯನ್ನು ಕೇಳ್ತಿದ್ದೇನೆ. ಯಾಕೆಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇನ್ಫೋಸಿಸ್ ಎಂಬ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ನಾನ್ ಟೆಕ್ನಿಕಲ್ ಸ್ಟಾಫ್ ಆಗಿ ನಮ್ಮ ಕಬಡ್ಡಿ ಆಟಗಾರರಿಗೆ ಒಂದು ಉದ್ಯೋಗ ಸಿಗಬೇಕು. ಅದಕ್ಕೆ ನಾನು ಮನವಿಯನ್ನು ಸಲ್ಲಿಸ್ತೇನೆ. ಆ ಮನವಿಗೆ ಒಂದು ನೀವು ಲೆಟರ್ ಕೊಟ್ಟು ಆ ಸುಧಾಮೂರ್ತಿ ಮಾಮನ್ನು ಮೀಟ್ ಆಗುವಾಗ ನನಗೆ ಅವಕಾಶ ಕೊಟ್ಟರೆ ನಾನು ಕಣ್ಣೀರಲ್ಲಿ ಅದನ್ನು ತೊಳೆದು ಅವರಿಗೆ ಮನವರಿಕೆ ಮಾಡಿ 10 ಮಕ್ಕಳಿಗೆ ನಾನೊಂದು ಶಪಥ ಕೈದಿದ್ದೆ. ನನ್ನ ಶಾಸಕರು ಇಲ್ಲಿ ಆಯ್ಕೆಯಾಗಿ ಅವರು ಉನ್ನತ ಸ್ಥಾನದಲ್ಲಿ ಬಂದರೆ ನನ್ನ 10 ಮಕ್ಕಳಿಗೆ ನಾನು ಉದ್ಯೋಗ ತೆಗೆಸಿಕೊಡ್ತೀನಿ ಅನ್ನೋ ಒಂದು ಶಪಥ ಹಾಕಿದ್ದೆ. ಆ ಶಪಥ ನಿಮ್ಮ ಕಾಲದಲ್ಲಿ ನೆರವೇರಿಸ್ತೇನೆ. ನನಗೆ ಬೇಕಾಗಿ, ನನ್ನ ವೈಯಕ್ತಿಕ ಬೇಕಾಗಿಲ್ಲ. ನನಗೆ ನನ್ನ ಈ 56 ವರ್ಷದಲ್ಲಿ ನಾನು ದಾಖಲೆಗೆ ನನಗೆ ಗೊತ್ತಿಲ್ಲ. ನನ್ನ ಅಕಾಡೆಮಿ ಮಾಡಿದ ನಂತರ ನನ್ನ ಮಕ್ಕಳಿಗೆ ನೋವಾಗುವಾಗ ಈ ಸಮಾಜಕ್ಕೆ ಕಬಡ್ಡಿಯಲ್ಲಿ ನಾನು ಏನು ಮಾಡಿದ್ದೇನೆ ಅಂತ ತೋರ್ಪಡಿಸಬೇಕೆಂಬ ಚಿಂತನೆಯಲ್ಲಿ ನಾನು ನನ್ನ ಎಲ್ಲ ದಾಖಲೆಗಳನ್ನು ಹೊರಗೆ ಇಟ್ಟಿದ್ದೇನೆ. ಅಲ್ಲದೆ ನನಗೆ ಅದರ ಅವಶ್ಯಕತೆ ಇಲ್ಲ. ನನ್ನ ಸೇವೆ ತಾಯಿ ಉಮಾಮಹೇಶ್ವರ ಪಾದಚರಣಗಳಿಗೆ ಮಾತ್ರ. ನನಗೆ ವೈಯಕ್ತಿಕವಾಗಿ ನಾನು ದೊಡ್ಡ ಜನ, ನನ್ನ ದಾಖಲೆ ಉಂಟು ಅದಲ್ಲ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ, ಸಮಾಜದ ಪರಿಸ್ಥಿತಿಯಲ್ಲಿ ನಾವು ಏನಂತೇಳಿ ತೋರಿಸ್ತಿದ್ರೆ ಯಾರು ನಮ್ಮನ್ನು ಗಮನಿಸುವುದಿಲ್ಲ. ಆದ ಕಾರಣ ನನ್ನ ಅಕಾಡೆಮಿಗೆ ಏನೋ ನೋವಾಗ್ತದೆ ಅಂತ ಹೇಳಿದಾಗ ನಾನು ಹೊರಗೆ ಬಂದೆ. ನನ್ನ ದಾಖಲೆಗಳನ್ನು ಬಿಟ್ಟೆ. ನನಗೆ ಆಗ ಕೂಡಲೇ ಶಾರದಾ ಮಹೋತ್ಸವದಲ್ಲಿ ಆ ತಾಯಿ ಕರೆದು ನನ್ನನ್ನು ಸನ್ಮಾನಿಸಿದ ಮಾಡಿಲ್ಲ ಎಷ್ಟೋ ವರ್ಷಗಳ ನಂತರ. ಅದರ ನಂತರ ಭೂಂಜಲಗಡೆಯಲ್ಲಿ ಮೊನ್ನೆ ಒಂದು ಪುರಸ್ಕಾರ ಸಿಕ್ಕಿತ್ತು. ಇದು ನನ್ನ 56 ವರ್ಷಗಳ ನಂತರ ನನಗೆ ಸಿಕ್ಕುವಂಥ ಒಂದು ಪುರಸ್ಕಾರ ಪ್ರಥಮ ಬಾರಿಗೆ. ನಾನು ಯಾವುದೇ ವೈಯಕ್ತಿಕ ನನ್ನ ದಾಖಲೆಯನ್ನು ಇಟ್ಕೊಂಡು ನನಗೆ ಪ್ರಶಸ್ತಿ ಕೊಡಿ ಹೋಗಲಿಲ್ಲ. ಬಟ್ ಈಗಿನ ಈ ಸಮಾಜದಲ್ಲಿ ಯಾವುದೇ ಕ್ರೀಡೆಯ ಅನುಭವ ಯಾವುದೇ ಇಲ್ಲದವರು ಎದುರು ಬಂದು ಕ್ರೀಡೆಯ ಬಗ್ಗೆ ಮಾತಾಡುವಾಗ ನಮಗೆ ಬಹಳ ದುಃಖ ಆಗ್ತದೆ ಸರ್, ಬಹಳ ದುಃಖ ಆಗ್ತದೆ. ಅದಕ್ಕೆ ಬೇಕಾಗಿ ಅಲ್ಲದೆ ಬೇರೆ ಯಾವುದೇ ಇದಕ್ಕಿಗೆ ಅಲ್ಲ. ನಮ್ಮ ಮಕ್ಕಳು ಈಗ ರಾಷ್ಟ್ರ ಮಟ್ಟದ ಈ ಅಕಾಡೆಮಿ ಸ್ಥಾಪನೆ ಮಾಡಿ 6-7 ವರ್ಷ ಆಯಿತು. ಆ ಕಷ್ಟಪಟ್ಟು ಬಹಳಷ್ಟು ಒಂದು ಹೇಳಲಿಕ್ಕೆ ಉಂಟು. ಆ ದುಃಖದ ಮಾತು ಹೇಳ್ತಾ ಇದ್ದಾನೆ. ಆ ದುಃಖ
ಸ್ಪಾನ್ಸರ್ ತಂದು ಆಡುವ ಮಕ್ಕಳನ್ನು ಹಣ ಕೊಟ್ಟು ಆಡುವ ಮಕ್ಕಳಿಗೆ, ಹಣ ಕೊಟ್ಟು ಸ್ಪಾನ್ಸರ್ ಆಡಿ ಗೆದ್ದುವಂಥ ಮಕ್ಕಳಿಗೆ, ಹಣದೊಟ್ಟಿಗೆ ಆಡುವ ಮಕ್ಕಳಿಗೆ ಅದರ ನೋವು ಗೊತ್ತಿಲ್ಲ. ಆ ಸ್ಪಾನ್ಸರ್ ತಂಡದವರು ಬೆಳೆಸಲಿಲ್ಲ ಕಬಡ್ಡಿಯನ್ನು. ಯಾರೇ ಬೆಳೆಸಿದವರಿಗೆ ಆ ಮಕ್ಕಳ ನೋವು ಗೊತ್ತುಂಟು. ನಾನು ಅದನ್ನು ಅನುಭವಿಸಿದ್ದೇನೆ. ಯಾಕಂದರೆ ನನ್ನ ಅಕಾಡೆಮಿಯಲ್ಲಿ ಒಂದು 2 ನಿಮಿಷ ಹೇಳಲೇಬೇಕು. ಒಂದು ಮಗು ರಾತ್ರಿ ಆಡುವಾಗ ತಲೆಗೆ ಪೆಟ್ಟಾಗಿ ಆಸ್ಪತ್ರೆ ಕರ್ಕೊಂಡು ಅವನನ್ನು ಮನೆಗೆ ಮಲಗಿಸಿದ ನಂತರ ಬೆಳಿಗ್ಗೆ 6:30 ಗಂಟೆಗೆ ನನಗೆ ಫೋನ್ ಬಂತು. ಸರ್, ಗೋಪಿ ಸರ್, ಎನ್ನ ಮಗೆ ದಾದ ಮಾತ ಪಾತ್ರ ಎಂಗ್ಲಿಗೆ ಪೋಡಿಗೆ ಹಾಪು ಅಂತೇಳಿ ನನಗೆ ಎದೆ ಭಯ ಸುರಿಯಾಯ್ತು. ಅದರ ನಂತರ ಆ ಹುಡುಗನ ತಂಗಿ ಫೋನ್ ಮಾಡಿದ್ಲು, ಗೋಪಿಯಣ್ಣ ಅಣ್ಣೆ ದಾದ ಮಾತ ಪಾತ್ರ ಎಂಗ್ಲಿಗೆ ಪೋಡಿಗೆ ಹಾಪುಂತ ಗೋಪಿಯಣ್ಣ ಅಂತೇಳಿ. ಇಮಿಡಿಯೇಟ್ ಕಾಲ್ ಮಾಡಿದೆ. ಅವನ ಮನೆಗೆ ಹೋಗಿ ಅವನು ಕರ್ಕೊಂಡು ನಮ್ಮ ಕದ್ರಿ ಎಂತ ನರದ ಸ್ಪೆಷಲಿಸ್ಟ್ ಇದ್ರು ಅಲ್ಲಿ ಕದ್ರಿ, ಅಲ್ಲಿ ಅವರ ಹೆಸರು ಮಾತ್ರ ಹೋಯ್ತು. ಅಲ್ಲಿ ಕರ್ಕೊಂಡೋಗಿ ಇಮಿಡಿಯೇಟ್ ಅವ್ರನ್ನ ಕಾಲ ಹಿಡಿದು ಒಳಗೆ ಕಳಿಸಿ ಅವ್ರು ನೋಡಿದ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಅದು ಸ್ವಲ್ಪ ಬಿಟ್ಟು ಬಿದ್ದಿದ್ದೆ ತಲೆಗೆ, ನೀನು ಇದು ಮಾಡಬೇಕಂತ. ಒಂದು ದಿವಸ ಇಡೀ ಅವನನ್ನು ಕಾರ್ನಲ್ಲಿ ಕೂತ್ಕೊಂಡು ಅವನಿಗೆ ಸೈಕಾಲಜಿಕಲಿ ಸ್ಟ್ರೆಂತ್ ಕೊಟ್ಟು ಸಾಯಂಕಾಲ 6 ಗಂಟೆಗೆ ಅವ ನಾರ್ಮಲ್ ಸ್ಟೇಜಿಗೆ ಬರ್ತಾ ಬಂದ. ಆಗ ನನಗೆ ಒಂದು ಜೀವ ಬಂತು. ನನಗೆ ಅಕಾಡೆಮಿ ಬೇಡ ಅಂತೇಳಿ ಆಯಿತು. ಒಂದು ಮಗುವನ್ನು ನಾನು ಇದು ಮಾಡ್ತೇನೆ ಅಂತೇಳಿ. ಅದೇ ರೀತಿ ನಮಗೆ ನನ್ನ ಮಗ ಆಗಲಿ, ಯಶ್ರಾಜ್ ಆಗಲಿ, ನನ್ನ ಮಗ SLCಯಲ್ಲಿರುವಾಗ ಕಾಲರ್ ಬೋನ್ ಕಟ್ಟಾಕಿ ಬಿದ್ದಿದ್ದಾನೆ ನೆಲದಲ್ಲಿ. ಒಂದು ತಂದೆ ಆದರೆ ನಾನು ಅನುಭವಿಸಿದ ನೋವು ಅವನನ್ನು ನೋಡುವಾಗ ಒಂದು ಡೆಡ್ ಬಾಡಿ ಆಗಿ ನೆಲದಲ್ಲಿ ಬಿದ್ದಿದ್ದಾನೆ. ಹೀಗೆ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅರುಣ್ ಕುಮಾರ್ ನನ್ನ ಫೋನ್ ಮಾಡಿ ಹೇಳಿದ್ದೇನೆ, ಬರೀ ಗೋಪಣ್ಣ ಬಲ್ಲೆ ಮುಳುತ ಏನೂ ಹೇಳಿಲ್ಲ. ಹೋಗುವಾಗ ಗ್ರೌಂಡಲ್ಲಿ ಹೆಣ ಬಿದ್ದಾಗಿ ಬಿದ್ದಿದ್ದಾನೆ. ನಾನು ಗಟ್ಟಿ ಮಾಡಿದೆ ಎದೆ ನೋಡುವಾಗ ಮಲ್ಗೆ ಇದಾಗಿದ್ದಾನೆ. ಯಾರು ಏನು ಹೇಳಲಿಲ್ಲ. ಬಟ್ ಹೇಳಿ ಏನಾಗಿಲ್ಲ ಅಂತೇಳಿ ಅವನು ಕರ್ಕೊಂಡು ಹೋಗಿ ಅವನು ಕೊಂಡದೆ. ಅದರ ನಂತರ ಆಲ್ ಇಂಡಿಯಾ ಹೋಗುವಾಗ ಅಪೆಂಡಿಕ್ಸ್ ಆಯಿತು. ಹರಿಯಾಣಕ್ಕೆ ಹೋಗ್ತಿದ್ರೆ ಅವನಿಗೆ ಸಿಗ್ತಿರ್ಲಿಲ್ಲ. ಇಲ್ಲಿ ಬಂದು ಆ ಟೈಮಲ್ಲಿ ಫ್ಲೈಟಲ್ಲಿ ತಂದು ಅವನು ನೋಡುವಾಗ ಅಪೆಂಡಿಕ್ಸ್ ಹೊಡಿಲಿಕ್ಕಾಗಿದೆ. ಎಸ್ಕೇಪ್ ಫ್ರಮ್ ದ ಬ್ಲೆಸ್ಸಿಂಗ್ ಆಫ್ ತಾಯಿ ಉಮಾಮಹೇಶ್ವರಿ ಆಶ್ರಮದಿಂದ ಅವನು ಆಯಿತು. ಎಗೇನ್ ಮೊನ್ನೆ ಆಲ್ ಇಂಡಿಯಾ ಬ್ಯಾಂಕ್ ಆಫ್ ಬರೋದೊಟ್ಟಿಗೆ ಗೆಸ್ಟ್ ಪ್ಲೇಯರ್ ಆಗಿ ಆರ್ಮಿ ಹತ್ರ ಹೊಡುವಾಗ ಅವನ ಶಿನ್ಬೋನ್ ಕಾಲೇ ಕಟ್ಟಾಯಿತು. ಯಾವ ತಂದೆ ಕೂಡ ನಂತರ ಆ ಮಕ್ಕಳನ್ನು ಅಲ್ಲಿ ಕಳಿಸ್ಲಿಕ್ಕಿಲ್ಲ, ಈ ಸ್ಪೋರ್ಟ್ಸ್ ಬೇಡ ಅಂತೇಳಿ. ಬಟ್ ನನಗೆ ಚಾಲೆಂಜ್, ನಾನಿರುವವರೆಗೆ ಅವನು ಆರಿಸ್ತೇನೆ. ಅವು ಬರಬೇಕು, ಇಲ್ಲಿ ಹೆಸರು ಬರಬೇಕು, ಈ ಊರಿಗೆ ಹೆಸರು ಬರಬೇಕು. ಅದೇ ರೀತಿ ಯಶ್ರಾಜ್, ಅವನ ಕಾಲರ್ ಬೋನ್ ಕಟ್ಟಾಯಿತು. ಅದೆಲ್ಲ ನನಗೇನು ಸಮಸ್ಯೆ ಆಗಲಿಲ್ಲ. ಅದೇನು ನನಗೆ ಸಮಸ್ಯೆ ಆಗಲಿಲ್ಲ. ಅವ್ರು ರಿಕವರಿ ಆಗಿದ್ದಾರೆ, ಈಗ ರಿಕವರಿ ಆಗ್ತಾ ಇದ್ದಾರೆ, ಆಡ್ತಾ ಇದ್ದಾರೆ, ನಾಳೆ ಸಹ ಆಡ್ತಾರೆ. ಬಟ್ ನನಗೆ ಒಂದು ದಿವಸ ಬಹಳ ದುಃಖ ಆಯಿತು. ಒಂದು ಮಗುವಿನ ರಾತ್ರಿ ಆಡುವಾಗ ಕೈಯನ್ನು ಫ್ರ್ಯಾಕ್ಚರ್ ಆಗಿ ಹಾಸ್ಪಿಟ್ಲಿಗೆ ಕೊಂಡೋಗಿದ್ದೇವೆ. ಹಾಸ್ಪಿಟ್ಲಿಗೆ ಡಾಕ್ಟರ್ ಹೇಳಿದ್ರು ಇದು ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕಂದ್ರಿ. ಆ ತಾಯಿ ಬಂತು ನನ್ನ ಹತ್ರ ಹೇಳಿದ್ರು, ಸರ್ ನನ್ನ ಬಾಲಿಗೆ ತಾಳ ಹತ್ತಿದತ್ತಲ್ಲ ಸಾಲದಲ್ಲಿ ಬಳ ಗುಳುವಾಗ ಫಸ್ಟ್ ಟೈಮ್ ನಾನು ಹತ್ತಿದ್ದೇನೆ ಅಕಾಡೆಮಿ ಮಾಡಿ. ಆ ತಾಯಿ ಅಳುವಾಗ ಆ ನೋವು, ಅಕಾಡೆಮಿ ಒಂದು ಸಂಸ್ಥೆಯನ್ನು ನಡೆಸುವಾಗ ಆ ಮಕ್ಕಳು ಆ ಪೆಟ್ಟು ತಿನ್ನುವಾಗ ಅದನ್ನು ರಿಕವರಿ ಮಾಡಿ ವಾಪಸ್ ಅದನ್ನು ತರಬೇಕಾಗಿ ಎಷ್ಟು ನೋವು ಅನುಭವಿಸಿದೆ ನಾನು, ನನಗೆ ದೇವರಿಗೆ ಗೊತ್ತು. ಬಟ್ ಇವತ್ತು ಅದನ್ನೆಲ್ಲ ಮಾಡ್ತೇನೆ ನಾನು. ನನ್ನ 2 ಮುತ್ತುಗಳು ಈ ಕರ್ನಾಟಕ ರಾಜ್ಯದಲ್ಲೇ ಆ ಚಿನ್ನದ ಪದಕವನ್ನು ತಂದುಕೊಟ್ರು. ಆ ಎಲ್ಲ ನೋವು ನನಗೆ ಇವತ್ತು ನನ್ನ ಮಾಯ ಆಗಿದೆ. ಅಷ್ಟು ಸಂತೋಷವಾಗ್ತಿದೆ. ಇದು ನನ್ನ ಮಕ್ಕಳು, ನನ್ನ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ. ಅದು ಇದರಲ್ಲಿ ಇರುವ ಎಲ್ಲ ಮಕ್ಕಳು ನಮ್ಮ ಮಕ್ಕಳು. ನಮಗೆ ಅದರಲ್ಲಿ ಭೇದ ಭಾವ ಏನಿಲ್ಲ. ಖಂಡಿತ ನೀವು ಎಲ್ಲ ಸಹಕಾರ ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಎಲ್ಲ ಮಕ್ಕಳನ್ನು ನಾವು ನಮ್ಮ ಅಕಾಡೆಮಿ ಅಂತೇಳಿ ನೋಡೋದಿಲ್ಲ, ನಮ್ಮ ಒಟ್ಟಿಗೆ ಗೊತ್ತಿದ್ದರು ನಮ್ಮ ಉಳ್ಳಾಲ ಗ್ರಾಮಾಂತರ ಅಸೋಸಿಯೇಷನ್ನ ಕ್ಲಬ್ಬಿನ ಎಲ್ಲ ತಂಡದ ನಮ್ಮ ಸಹಕಾರ ಇದ್ದಾರೆ. ಎಲ್ಲರಿಗೂ ಗೊತ್ತು ಅಕಾಡೆಮಿ ಖಾಲಿ ವೈಯಕ್ತಿಕವಾಗಿ ಗೋಪಣ್ಣ ನಮ್ಮನ್ನು ಮಾತ್ರ ಅಲ್ಲ, ಎಲ್ಲರಿಗೂ ಇದು ಮಾಡ್ತಕೊಳ್ಳುತ್ತಂದೇಳಿ. ಮತ್ತು ನಾನು ಸಾಧನೆ ಮಾಡಿದ್ದೇನೆ, ಎಲ್ಲ ಮಾಡಿದ್ದೇನೆ. ಮತ್ತು ಒಂದು ಮಾತು ಹೇಳ್ತೇನೆ ಸರ್, ನಮ್ಮ ಈ ಉಳ್ಳಾಲದಲ್ಲಿ ಒಂದು ಕಬಡ್ಡಿಯ ಮುತ್ತು ನಾವು ಸಾಧನೆ ಮಾಡಿರ್ಬೋದು, ನ್ಯಾಷನಲ್ ಲೆವೆಲ್ ಟ್ರಾಫಿ ಆಗಿರ್ಬೋದು, ಚಿನ್ನದಂದಿರ್ಬೋದು. ಬಟ್ ಇಲ್ಲಿ ಒಂದು ಮುತ್ತಿದೆ, ಅಪ್ಪಟ ಮುತ್ತು, 916 ಗೋಲ್ಡ್. ಅದು ಪುತ್ತು ಭಾವ. ಸ್ಟೇಜಿಗೆ ಅವನು ಕರಿಬೇಕು ಸರ್. 2 ಮಾತು ಹೇಳಿಕೊಂಡು ಅವನು ಕರಿಬೇಕು. ಬಲ ಈ ಬತ್ತು ಉಂಟು ಯಾ ಪನ್ಪೆ ಹೆಂಗೆ ಪರಡು ಈ ಅವಕಾಶ ನಂಗೆ ನಮ್ಮ ಮುಖದಿಕ್ಕಂದೆ ಸಾರಥಿ ಕುಜರಿಗೆ ಸರ್ ನನ್ನ ಮತ್ತು ಅವನ ಒಂದು ಒಡಂಬಡಿ ಇದೆ ಸರ್. ಮೊದಲು ನಾನು ಸತ್ರೆ ನನ್ನ ಹೆಣಕ್ಕೆ ಹೆಗಲು ಕೊಡುದು ಮೊದಲು ಅವ ಸತ್ರೆ ಅವನ ಹೆಣಕ್ಕೆ ಹೆಗಲು ಕೊಡುದು ನಾನು. ಇದು ನಮ್ಮ ಒಡಂಬಡಿಕೆ. ನಾನು ರಾತ್ರಿ ಸ್ವಚ್ಛಂದದಿಂದ ಮಲಗಿದ್ದೇನೆ. ಈಗ ನನ್ನೊಟ್ಟಿಗೆ ಶೇಖರಣೆ ಇದ್ದಾರೆ, ದೊಡ್ಡ ಎಲ್ಲ ಇದ್ದಾರೆ. ನನಗೆ ಅವರನ್ನು ಯಾವ ಬೇಕಾದ್ರೆ ಕರಿಬೋದು, ಏನು ಕೇಳ್ಬೋದು. ಬಟ್ ನನಗೆ ಧೈರ್ಯ
ನಾನು ಮಲಗಿದ್ರೆ ನನ್ನ ಮಕ್ಕಳಿಗೆ ಅಲ್ಲ ನನ್ನ ಮನೆಯಲ್ಲಿ ಏನಾದಾದರೆ ಒಬ್ಬ ಇದ್ದಾನೆ, ಒಂದು ಎಕ್ಸಾಮ್ಗಳು ಕೊಡ್ತಾನೆ. ನನಗೆ ಕ್ರೀಡೆಯಲ್ಲಿ ಏನಾಗದೆ ನಾನು ವಿದೇಶದಲ್ಲಿ ಹೋಗಿ ಕಾಸ್ಟ್ ಕಿಂಗ್ ಅಬ್ದುಲ್ಲಾ ಯೂನಿವರ್ಸಿಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಒಂದು ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಆಗಿ. ಆ ಸಂದರ್ಭದಲ್ಲಿ ನನಗೆ ವೀಸಾ ಆಗಿರಲಿಲ್ಲ. ವೀಸಾ ಕಂಪನಿ ಕೊಟ್ಟರು, ನಾನು PCC ಆಗಬೇಕಿತ್ತು, ಇಮಿಡಿಯೇಟ್ ಬಂದು ಹೋಗಬೇಕಿತ್ತು. ಸರ್ ನಾನು ಫೋನ್ ಮಾಡಿ ಕೇಳಿದೆ, ಪುತ್ತು ಹೀಗೆ ಆಪತ್ತು ಹೆಂಗೆ ರಡ್ದಿಂದಲೇ ಪೋಜನೆಯನ್ನು ಪೋಪುಂದು ಇಡೀ ಕಾರಲ್ಲಿ ಕೂತ್ಕೊಳ್ಕೊಂಡು PCC ಮಾಡಿಸಿ ಬೆಂಗಳೂರಿಗೆ ಬಿಟ್ಟು 4ನೇ ತಾರೀಕಿನೊಳಗೆ ನನ್ನ ಫ್ಲೈಟಿಗೆ ಕಳಿಸಿಕೊಟ್ಟಿದ್ದೇನೆ ಸರ್. ಅವನು ನನ್ನ ಸ್ನೇಹಿತರಿದ್ದಾರೆ, ಪ್ರಾಣ ಸ್ನೇಹಿತವ. ಅಪ್ಪಟ ಚಿನ್ನ, ಕಬಡ್ಡಿಗೆ ಎಲ್ಲವನ್ನು ಕೊಡ್ತಾನೆ ಅವ, ಅವನ ಜೀವಿತವನ್ನು ಕೊಡ್ತಾನೆ. ನೀವು ಯಾರು ಹೋಗಿ ಅವನ ಹತ್ರ ಅಂತ ಕೇಳಿದ್ರೆ ಕೊಡ್ತಾನೆ, ಎಲ್ಲ ಕೊಡ್ತಾನೆ ಖಾಲಿ ಮಾಡಿ. ಅಂಥ ಅಪ್ಪಟ ಚಿನ್ನ ಇಲ್ಲಿಲ್ಲ, ಯಾರಿಲ್ಲ ಈ ಕರ್ನಾಟಕದಲ್ಲಿ ಇಲ್ಲ ಅವನಂತ ಅಪ್ಪ ಚಿನ್ನ. ಅವನನ್ನು ಹೇಳಬೇಕಾ ಬೇಡವಾ ಸರ್? ನಾನು ಅಂಥ ಚಿನ್ನವೆಲ್ಲ ನಮ್ಮೊಟ್ಟಿಗೆ ಇದೆ ಸರ್ ಅಂತ. ಇದೆಲ್ಲ ನಮ್ಮ ಸೌಭಾಗ್ಯ. ಹಾಗೆ ಹೇಳ್ತಾ ಇಂಥ ಒಂದು ಅವಕಾಶ ಕೊಟ್ಟಿದ್ದೀರಿ, ನನಗೆ ಇವತ್ತು ಬಹಳ ಸಂತೋಷವಾಗಿದೆ. ನನ್ನ ಈ ನೋವು ಎಷ್ಟು 56 ವರ್ಷಗಳಲ್ಲಿ ಕಬಡ್ಡಿ ಹುಟ್ಟೇ ನನ್ನ ಕಬಡ್ಡಿ, ನನ್ನ ಜೀವನವೇ ಕಬಡ್ಡಿ. ಯಾವುದೇ ಉದ್ದೇಶಕ್ಕಲ್ಲ, ನಾವು ದುಡ್ದ ಒಂದು ಭಾಗ ಅದಕ್ಕೆ ಹಾಕ್ತಾ ಇದ್ದೇವೆ. ಅದಕ್ಕೆ ನಮ್ಮ ಹೆಮ್ಮೆಯ ಶಾಸಕರು ನಮಗೆ ಯಾವಾಗೂ ಬೇಕಿದ್ರು ನಮ್ಮೊಟ್ಟಿಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಮಾತೆ, ಆ ಇನ್ಫೋಸಿಸ್ ಸಂಸ್ಥೆಯ ಒಂದು ಲೆಟ್ರ್ ಮಾಡಿ, ಆ ಲೆಟ್ರ್ ಮುಖಾಂತರ ನಾನು ಸುಧಾಮೂರ್ತಿ ಅವರಿಗೆ ಹೋಗಿ ಮನವರಿಕೆ ಮಾಡಿ ಒಂದು 10 ಮಕ್ಕಳಿಗೆ ನಾನ್ ಟೆಕ್ನಿಕಲ್ ಸ್ಟಾಫ್ ಆಗಿ ಇನ್ಫೋಸಿಸಲ್ಲಿ ಹುದ್ದೆ ಕೊಡುವಂಥ ಸಹಕಾರ ನೀವು ಕೊಡಲೇಬೇಕು ಸರ್. ಒಂದು 10 ಮಕ್ಕಳ ಆ ಕಣ್ಣೀರನ್ನು ಒರೆಸಬೇಕು, ಅವರ ಕುಟುಂಬದ ಕಣ್ಣೀರನ್ನು ಒರೆಸಬೇಕು, ನನ್ನ ಮಾತನ್ನು ನನಗೆ ಉಳಿಸಬೇಕು ಅಷ್ಟೇ ಅಂತೇಳಿ ಹೇಳಿಕೊಂಡು ಈ ಅವಕಾಶ ಮಾಡಿಕೊಟ್ಟ ಈ ಮಕ್ಕಳಿಗೆ ಸನ್ಮಾನ ಕಾರ್ಯ ಮಾಡಲಿಕ್ಕಿದೆ. ಅದನ್ನು ಮಾಡಿದ ನಂತರ ನಮ್ಮ ಸಭಾಧ್ಯಕ್ಷರು ಮಾತನಾಡಿ ನಾವು ಈ ಕಾರ್ಯಕ್ರಮ ಮುಗಿಸಲಿದೆ. ಎಲ್ಲರಿಗೂ ನನ್ನ ಮಾತುಗಳನ್ನು ಮುಗಿಸಿ ಜೈ ಹಿಂದ್ ಜೈ ಭಾರತ್. ಮಾತಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದಕ್ಕೆ ಈ ಒಂದು ಅಭಿನಂದನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅಕಾಡೆಮಿಗೆ ಬಹಳಷ್ಟು ಪಾಲನೆ ಪೋಷಣೆ ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳಾದಂತಹ ಸನ್ಮಾನ್ಯ UT ಖಾದರ್ ಅವರು ಈ ಒಂದು ನಮ್ಮ ಎಲ್ಲ ವಿಜೇತರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಇಶಾನ್ ಮೊಹಮ್ಮದ್ ಇವತ್ತು ಆ ತಂಡದ ಆಟಗಾರರಾಗಿ ಇವತ್ತು ಅತಿ ಯಶಸ್ವಿ ಸಂದರ್ಭದಲ್ಲಿ ಇಡೀ ತಂಡಕ್ಕೆ ಅಭಿನಂದನೆ, ಶುಭ ಕೋರುವಂಥದ್ದು. ಇಬ್ಬರು ಸಹೋದರರಿಗೆ ಉಮಾಮಹೇಶ್ವರಿ ತಂಡದ ಪರವಾಗಿ ಮತ್ತು ನಮ್ಮೆಲ್ಲ ಉಳ್ಳಾಲ ಜನತೆ ಪರವಾಗಿ ಕೊಡುವಂಥ ಒಂದು ಗೌರವಪೂರ್ವಕ ಪ್ರೀತಿಯ ಅಭಿನಂದನೆ ಸಮಾರಂಭದಲ್ಲಿ ಉಪಸ್ಥಿತವಂಥ ಎಲ್ಲ ನಮ್ಮ ಗಣ್ಯ ಅತಿಥಿ ವರ್ಗದವರೇ, ಈ ಒಂದು ಪ್ರಸ್ತಾವ ಮಾತನಾಡಿದಂಥ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಅಧ್ಯಕ್ಷರು ಸನ್ಮಿತರಂಥ ಕಾಪಿಕಾಡ್ ಅವರೇ, ಈ ಒಂದು ಕಬಡ್ಡಿ ಅಕಾಡೆಮಿ ಸಹಕಾರ ಕೊಟ್ಟಂಥ ವೇದಿಕೆ ಎಲ್ಲ ನಮ್ಮ ಒಂದಲ್ಲೊಂದು ರೀತಿಯ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿರಿಯ ಗಣ್ಯ ವ್ಯಕ್ತಿಗಳೇ, ಮಂಗಳೂರು ವಿಶ್ವವಿದ್ಯಾಲಯದ VC ಅವರೇ, ಮುಂದಿನ ಗುರು ಹಿರಿಯರೇ, ಸೋದರರೇ, ಆತ್ಮೀಯರೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅತ್ಯಂತ ಸಂತೋಷದ ದಿನ, ಅದು ನಿನ್ನೆ ಸಂಜೆ ದಿನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಗೋಪಿಯವರು ಫೈನಲ್ಗೆ ಹೋದ ತಕ್ಷಣ ಫೋನ್ ಮಾಡಿದರು, ನಮ್ಮೆಲ್ಲ ಯುವಕರು ಫೈನಲ್ಗೆ ಹೋಗ್ತಾ ಇದ್ದಾರೆ, ನೀವೆಲ್ಲ ಫೈನಲ್ ಬಾಲ ಚೆನ್ನಾಗಿ ಆಗ್ತಾ ಇದೆ ಅಂತೇಳಿ. ಗೆದ್ದ ತಕ್ಷಣ ಫಸ್ಟ್ ಫೋನ್ ಮಾಡಿದರು, ನಮ್ಮ ಇಬ್ಬರು ಗೆದ್ದಿದ್ದಾರೆ, ಇಬ್ಬರು ನಮ್ಮವರು ಇದ್ದಾರೆ ಅಂತ. ಗೋಪಿಯವರ ಖುಷಿ ಅಷ್ಟಿಷ್ಟ ಅಲ್ಲ, ಯಾಕಂತ ಹೇಳಿದರೆ ನಾನು ಯಾವಾಗ ಗೋಪಿಯವರ ಪರಿಚಯ ಆಯಿತು, ಈ ಅಕಾಡೆಮಿ ಬಗ್ಗೆ ಎಲ್ಲ ವಿಚಾರ ಆಯಿತು, ನಾನು ಯಾವಾಗಲೆಲ್ಲ ಹೇಳ್ತಾ ಇದ್ದೆ, ಈ ಗೋಪಿಯವರ ಪ್ರಯತ್ನ ಬೆಳಿಗ್ಗೆ ಏನೇ ಹೆಚ್ಚು ವಿಚಾರ ಇರಲಿ, ಬೆಳಿಗ್ಗೆ 4:04 ಎದ್ದು ಫೀಲ್ಡಲ್ಲಿ ಯುವಕನ ಕರೆಸಿ ಅವರಿಗೆ ಪ್ರಾಕ್ಟೀಸ್ ಕೊಟ್ಟು ಸಂಜೆ ಪ್ರಾಕ್ಟೀಸ್ ಮಾಡಿ ಪ್ರತಿ ದಿವಸ ಕೊಟ್ಟು ಒಂದಲ್ಲೊಂದು ದಿವಸ ಇವರು ಉಳ್ಳಾಲದ ಯುವಕರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂದು ನಿಲ್ಲಿಸ್ತಾರೆ ಮಾತನ್ನು ನಾನು ಅವತ್ತು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಆ ಕನಸು ಬಹುಶಃ ನಿನ್ನೆ ಅವರು ಅದನ್ನು ಭಾಳ ಖುಷಿಯಿಂದ ಈ ವಿಚಾರನ ಹೇಳಿದ ತಕ್ಷಣ ನನಗೆ ಬಹುಶಃ ಇವತ್ತಿನ ಮತ್ತು ನಾಳೆ ಸಂಜೆ ಹೋದ ನಂತರ ಅಧಿವೇಶನ ಪ್ರಾರಂಭ ಆಗ್ತದೆ, ಬಹುಶಃ ನಾನು ಕೂಡ ಇಲ್ಲ. ಆದ ಕಾರಣ ಇವರಿಗೆ ಒಂದು ಗೌರವ, ನಮ್ಮ ಕ್ಷೇತ್ರ ಜನರ ಪರವಾಗಿ ಒಂದು ಗೌರವವನ್ನು ಕೊಡಬೇಕು, ಅಕಾಡೆಮಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಹೇಳಿದಾಗ ಬಹುಶಃ ಗೋಪಿಯನ್ನು ಹೇಳಿದ್ದು, ನಾವು ನಾಳೆ ಸಂಜೆ ಒಂದು ಕಡೆ ನಮ್ಮ ಅಕಾಡೆಮಿಯ ಕಚೇರಿಯಲ್ಲಿ ಮಾಡುವಂಥ ತಕ್ಷಣ ಚರ್ಚೆ ಮಾಡಿ ಫೋನ್ ಮಾಡಿ, ಇಲ್ಲ ಅವರಿಗೆ ಒಂದು ನಮಗೆ ಅತ್ಯಂತ ಗೌರವವಾಗಿದೆ, ಅವರು ಉಳ್ಳಾಲ ನಗರದ ಪೇಟೆಯಲ್ಲಿ ಮೆರವಣಿಗೆ ಮಾಡಿಕೊಂಡೇ ಹೋಗಿ ನಾವು ಅವರಿಗೆ ಗೌರವ ಕೊಡಬೇಕಂತ ಹೇಳಿ ನಿನ್ನೆ ಸಂಜೆ ನಂತರ ತೀರ್ಮಾನ ಮಾಡಿದ ಕಾರ್ಯಕ್ರಮ ಬಹುಶಃ ಅತ್ಯಂತ ಯಶಸ್ವಿ ಇವತ್ತು ಮಾಡಿದ್ದಾರೆ. ಬಹುಶಃ ನಾನು ಗೋಪಿಯವರಿಗೆ ಯಾಕೆಂತ ಹೇಳಿದರೆ, ಈ ಯುವಕರು ಇವತ್ತು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಇಡೀ ಅಂತಾರಾಷ್ಟ್ರೀಯ ದೇಶದಾದ್ಯಂತದಲ್ಲಿ ಕಬಡ್ಡಿ ಕ್ರೀಡಾಪಟುಗಳನ್ನು ಮೆಟ್ಟಿ ನಿಂತು ಇವರು ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಕಾಪಿಕಾಡನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಅದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರು ಕೂಡ ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಪ್ರತಿಯೊಂದು ಹಂತದಲ್ಲಿ ಕೂಡ ಉಮಾಮಹೇಶ್ವರಿ
ಕಬಡ್ಡಿ ಅಕಾಡೆಮಿ ಮುಖ್ಯಸ್ಥ ಗೋಪಿನಾಥ್ ಇರಲಿ, ಇನ್ನೆಲ್ಲ ಸದಸ್ಯರಲ್ಲಿ ಕಬಡ್ಡಿಗೆ ಸಂಬಂಧಪಟ್ಟ ಒಂದಲ್ಲೊಂದು ರೀತಿಯಿಂದ ಬರಬೇಕಂದ ಬೇಡಿಕೆಯನ್ನು ಇಟ್ಟಿದ್ದರು. ಈ ಯುವಕರ ಕನಸನ್ನು ಇವತ್ತು ಮಾಡಿದ್ದಾರೆ. ಕನಸು ನೆನಸು ಮಾಡೋದು ಮಾತ್ರ ಅಲ್ಲ, ನನಗೆ ವಿಶ್ವಾಸ ಇದೆ ಈ ಇಬ್ಬರು ಎಲ್ಲ ಕ್ರೀಡಾಪಟುಗಳಿಗೆ ಇವತ್ತೊಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಶಕ್ತಿ ಕೇಂದ್ರವಾಗಿದೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಈ ಇಬ್ಬರನ್ನು ನೋಡಿ ಬೇರೆ ಯುವಕರು ಕೂಡ ಇವರಿಗೆ ಆಗ್ತದೆ, ನಾವು ಕೂಡ ಒಟ್ಟು ಆಟ ಆಡಬೇಕಂತ ದೊಡ್ಡ ಮಟ್ಟದವ್ರಿಗೆ ಮನಸ್ಸಿಗೆ ಇವತ್ತು ಬಂದು ನಿಲ್ಲುವಂಥ ಅವಕಾಶ ಇವತ್ತು ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ನಿನ್ನೆ ಮಾತಾಡೋ ಸಂದರ್ಭದಲ್ಲಿ ಹೇಳಿದೆ, ನಿಮ್ಮ ಅಕಾಡೆಮಿ ಇವತ್ತು ನಮಗೆ ರಾಷ್ಟ್ರ ಮಟ್ಟದಲ್ಲಿ ಗೌರವ ತಂದ ಕಾರಣ ನಾನು ವ್ಯಕ್ತಿಗತವಾಗಿ ನಿಮ್ಮ ಅಕಾಡೆಮಿಗೆ 50,000 ರೂಪಾಯಿ ದುಡ್ಡನ್ನು ನಾನು ಕೊಡ್ತೇನೆ. ಅದನ್ನು ಯಾವ ರೀತಿಯನ್ನು ಉಪಯೋಗ ಮಾಡಬೇಕಂತ ನೀವು ಅದನ್ನು ತೀರ್ಮಾನ ಮಾಡಿ ನಮಗೆ ಇನ್ನಷ್ಟು ಈ ರೀತಿ ಆಟಗಾರರು ಮುಂದೆ ಬರಬೇಕು. ಅಷ್ಟು ಮಾತ್ರ ಅಲ್ಲ, ನೀವು ಬಹುಶಃ ಏನು ಇವತ್ತು ಇನ್ಫೋಸಿಸ್ ಮಾತ್ರ ಅಲ್ಲ, ಬೇರೆ ಕಂಪನಿಯ ಅಧಿಕಾರ ನೀವು ಬನ್ನಿ ನನ್ನ ಕಚೇರಿಗೆ ಕರೆಸಿ ನಿಮಗೆ ಪರಿಚಯ ಮಾಡಿಕೊಟ್ಟು ನಿಮ್ಮ ಜೊತೆ ಅವರನ್ನು ಉನ್ನತ ಮಟ್ಟದ ಅಧಿಕಾರಿ ಕಲಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಮಾಡ್ತಂತ ಹೇಳಿಕೆ ಜೊತೆಯಲ್ಲಿ ಬಹುಶಃ ನಾಡಿದ್ದು ನಮ್ಮ ಅಸೆಂಬ್ಲಿ ಇವತ್ತು ಪ್ರಾರಂಭ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಬಹುಶಃ ಎಲ್ಲ ನಮ್ಮ ಕ್ರಿಕೆಟ್ನ ನಮ್ಮ ಮಂಗಳೂರು ಯೂನಿವರ್ಸಿಟಿ ನಮ್ಮ ನಮ್ಮ ಕ್ಲಾಸ್ಮೇಟ್ ಜರಾಲ್ಡ್ ಮತ್ತು ನಾನು ಕ್ಲಾಸ್ಮೇಟ್ ಮಾತಲ್ಲ, ವಿ ಆರ್ ಬೆಂಚ್ ಮೇಟ್. ಅಷ್ಟು ಮಾತ್ರ ಅಲ್ಲ, ನಾವು ಫುಟ್ಬಾಲ್ ಮತ್ತು ಹಾಕಿ ರೆಗ್ಯುಲರ್ ಪ್ಲೇಯರ್ಸ್. ಯು ವಾಸ್ ಲೆಫ್ಟ್ ಇನ್, ರೈಟ್ ಇನ್, ಐ ವಾಸ್ ರೈಟ್ ಔಟ್ ಆ್ಯಂಡ್ ಯು ವಾಸ್ ವೆರಿ ಗುಡ್ ಪ್ಲೇಯರ್. ಇವನು ಬಂದು ಬಾಲ್ ನನಗೆ ಪಾಸ್ ಮಾಡೋದು, ನನ್ನ ಗ್ರಾಚಾರಿಗೆ ಬಿಟ್ಟು ಬಿಡಬೇಕಾ, ಇವನಿಗೊಂದು ಗ್ರಂಚರ್, ಎಂಥ ಕೋಪ ಬರೋದು ಇವನಿಗೆ. ಆ್ಯಂಡ್ ಇಸ್ ವಂಡರ್ಫುಲ್ ಪ್ಲೇಯರ್. ನಾನು ಎರಡನ್ನು ಬಿಟ್ಟು ನಾನು ಎಣಿಸಿ ನಾನು ಹೇಳ್ತಿದ್ದೆ, ಒಂದಲ್ಲೊಂದಿನ ನ್ಯಾಷನಲ್ ಹಾಕಿಯಲ್ಲಿ ಜರಾಲ್ಡ್ ಮತ್ತು ಲ್ಯಾರಿ ಇಬ್ಬರು ಕೂಡ ದೇ ಆರ್ ವಂಡರ್ಫುಲ್ ಪ್ಲೇಯರ್ ಹಾಕಿಯಲ್ಲಿ. ನಾನು ಶಾಕ್, ನಾನು ಬೈದೆ, ನೀನು ಎಂತ ಮಾರ ಇಷ್ಟು ದೊಡ್ಡ ಪ್ಲೇಯರ್ ಆಗಿದ್ದೆ ಹಾಕಿಯಲ್ಲಿ, ನೀನು ಇದು ಬಿಟ್ಟು ಪಿ ಡಿ ಮಾಡಲಿಕ್ಕೆ ಹೋಗಿದ್ದಿಲ್ಲ, CPR ಮಾಡಲಿಕ್ಕೆ ಹೋಗಿದ್ದೆ ಅಂತೇಳಿ ಫಸ್ಟ್ ನಾನು ಹೇಳ್ದ ಮಾತವನಿಗೆ. ಬಟ್ ಐ ರಿಮೆಂಬರ್ ಇಯರ್ಸ್ ಅ ವಿಷನ್, ತಂದೆ ದಾರಿಯಲ್ಲಿ ಬರಲಿಕ್ಕೆ ಅವನದು ಆಗಲೇ ಅದೊಂದು ವಿಷನ್ ಇತ್ತು. ಅವರ ತಂದೆ ನಮಗೆಲ್ಲ ಕೋಚ್, ನಮಗೆ ಹಾಕಿಯೆಲ್ಲ ಕಲಿಸಿದ್ದು ಬಹುಶಃ ಬೆಳಿಗ್ಗೆ 5:30 ಗಂಟೆಗೆ ನಾವು ಹೋಗೋದು ಬಾವುಟಕೋಟೆ ಮೈದಾನಕ್ಕೆ. ನಮಗೆಲ್ಲರಿಗೂ ಕೂಡ ಹಾಕಿ ಅದನ್ನೊಂದೆಲ್ಲರಿಗೊಂದು ಮಾಲ್ಟ್ ಎಲ್ಲ ಕೊಡಲಿಕ್ಕಿದೆ. ಮಾಲ್ಟ್ ಅಂದರೆ ಭಾಳ ಖುಷಿ ಆಗ ಬರೋಕ್ಕೆ ಮಾಲ್ಟ್ ಮತ್ತು ಕಬ್ಬಿನ ಜ್ಯೂಸ್ ಎಲ್ಲ ಕೊಡಲಿಕ್ಕೆ ಅದೇ ಮಕ್ಕಳಿಗೆ ಪ್ರೋತ್ಸಾಹ. ಸೊ ಇಟ್ ವಾಸ್ ವಂಡರ್ಫುಲ್ ಏನು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ. ಅದೇ ರೀತಿ ಬಹುಶಃ ಇವತ್ತು ಜೆರಾಲ್ಡ್ ಅವರು ಯೂನಿವರ್ಸಿಟಿಯಲ್ಲಿ ಬಹುಶಃ ಆಗಿ ಬಂದಿದೆ, ಬೇರೆ ಸೀನಿಯರ್ ಎಲ್ಲ ನಮ್ಮ ಯೂನಿವರ್ಸಿಟಿ ಸ್ಟಾಫ್ ಅವರಿದ್ದಾರೆ. ಇಡೀ ನಮ್ಮ ಯೂನಿವರ್ಸಿಟಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿದ ಅತ್ಯಂತ ದೊಡ್ಡ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಇದು ಮುಖ್ಯಮಂತ್ರಿ ನಮ್ಮದು ಕ್ರೀಡಾ ಸಚಿವರ ಜೊತೆ ಮಾತಾಡಿಕೊಂಡು ಬೆಲ್ಗಾಮ್ನ ಅಧಿವೇಶನ ಸಂದರ್ಭದಲ್ಲಿ ಇಡೀ ನಮ್ಮ ಮಂಗಳೂರು ಯೂನಿವರ್ಸಿಟಿಯ ಟೀಮನ್ನು ಬೆಲ್ಗಾಮ್ಗೆ ಕರೆಸಿ ಅವರಿಗೆ ಮುಖಾಂತರ ನಾವು ಗೌರವ ಅರ್ಪಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ಸಂದರ್ಭ ತಾವೆಲ್ಲವೂ ಕೂಡ ಇದು ಬರಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ಈ ಒಂದು ನಮ್ಮ ಯಾಕೆಂತ ಹೇಳಿದರೆ ಏನು ಇಬ್ಬರು ಇವತ್ತು ಆಟ ಆಡಿಕೊಂಡು ಒಂದು ಯಶಸ್ವಿ ಆಗಿದ್ದಾರೆ, ಇದರ ಸಂಪೂರ್ಣವಾದ ಲಾಭ ನಾವು ಪಡೆದುಕೊಂಡು ಯುವಕರಿಗೆ ದೊಡ್ಡ ಮಟ್ಟದ ಆ ಒಂದು ಪ್ರೋತ್ಸಾಹ ಕೊಡೋದು ಜವಾಬ್ದಾರಿ, ಅದು ನಿಮ್ಮೆಲ್ಲರದ್ದು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ಎಲ್ಲ ನಮ್ಮ ಆ ಇಬ್ಬರು ಇವತ್ತು ಯಶಸ್ವಿ ಆಗಿದ್ದಾರೆ. ಆ ಯಶಸ್ಸು ಆ ಇಬ್ಬರಿಗೆ ಮಾತ್ರ ಅಲ್ಲ, ಅವರನ್ನು ಡೈಲಿ ಆಟ ಆಡ್ತಾರಲ್ಲ ಅವ್ರಿಗೆ ಕೂಡ ಯಶಸ್ವಿ ಹೋಗ್ತಾರೆ ಹೇಳಲಿಕ್ಕೆ ನಾನು ಇದು ಯಾಕೆ ಅವರು ಆಟ ಮಾಡಿ ಪ್ರಾಕ್ಟೀಸ್ ಆದ ಕಾರಣ ಇವರು ಅವರನ್ನು ಸೋಲಿಸಲಿಕ್ಕೆ ಆಗುವಂಥ. ಸೊ ಅವರಿಗೆ ಆಟ ಆಡುವಾಗ ಅಷ್ಟಮಟ್ಟಿನ ಆ ಒಂದು ಚಾಕಚಕ್ಯತೆ ಮತ್ತು ಆ ಎಲ್ಲ ಸ್ಪರ್ಧಿಗಳ ಜೊತೆಯಲ್ಲಿ ಯಾರು ಟೀಮ್ ಮೇಟ್ಸ್ ಆಗಿ ಆಟ ಆಡ್ತಿದ್ರ ಅವರೆಲ್ಲ ಅಷ್ಟು ಆಟ ಆಡಿ ಅವರನ್ನು ಪರಿಣಿತರನ್ನಾಗಿ ಮಾಡುವಂಥ ಕೆಲಸ ಇವತ್ತು. ಆದ ಕಾರಣ ಅವ್ರು ಕಮ್ ಅಪ್ ಟು ದ್ಯಾಟ್ ಲೆವೆಲ್. ಆದ ಕಾರಣ ಯಾರೆಲ್ಲ ಇವರಿಗೆ ಆ ಆಟ ಆಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಅವ್ರ ಜೊತೆ ಟೀಮಲ್ಲಿದ್ದರು, ಬಹುಶಃ ನೀವೆಲ್ಲರೂ ಕೂಡ ಅದಕ್ಕೆ ಕಾರಣಕರ್ತನಂತ ನಾನು ಹೇಳಿಕೊಳ್ತಾ ಬಹುಶಃ ಇವತ್ತು ಒಂದು ಹಂತಕ್ಕೆ ಗೋಪಿಯವರ ಕನಸು ಬಂದು ನಿಂತಿದೆ. ಇವತ್ತು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಭಾರತ ರಾಷ್ಟ್ರವನ್ನು ವಿಶ್ವದಲ್ಲಿ ಪ್ರದರ್ಶಿಸಲಿಕ್ಕೆ ಒಬ್ಬರು ನಾವು ಆಯ್ಕೆ ಆದರೆ ಅದು ನಮ್ಮ ಅತ್ಯಂತ ಸಂತೋಷದ ದಿನ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕೆ ನಾವೆಲ್ಲರೂ ಇವತ್ತು ಪ್ರಾರ್ಥನೆ ಇವತ್ತು ಆಗುವಂಥ ಅವಕಾಶ ಇವತ್ತು ಮಾಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆ ಗೋಪಿಯವರ ಜೊತೆಯಲ್ಲಿ, ನೀವು ಆಟಗಾರರ ಜೊತೆಯಲ್ಲಿ, ನಿಮ್ಮ ಜೊತೆ ಆಟ ಆಡುವ ಜೊತೆಯಲ್ಲಿ ನಾನು ಆಟಗಾರ ಹೆತ್ತವರನ್ನು ಕೂಡ ಅಭಿನಂದಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ತಂದೆ ತಾಯಂದಿರು ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ನೀನು ಹೋಗಿ ಕಬಡ್ಡಿ ಆಡ ಅಂತೇಳಿ ಪ್ರೋತ್ಸಾಹ ಕೊಟ್ಟ ಕಾರಣ ಬೆಳಿಗ್ಗೆ ಗೋಪಿಯವರು ಬೆಳಿಗ್ಗೆ 4 ಗಂಟೆಗೆ ಇವಾಗ 4 ಗಂಟೆಗೆ, ಸಂಜೆ 5 ಗಂಟೆಗೆ ಪ್ರತಿ ಸಲ ಪ್ರಾಕ್ಟೀಸಿಗೆ ಎಷ್ಟು ಕಬಡ್ಡಿ ಒಂದು ಸುಲಭದ ಆಟ ಅಲ್ಲ. ನಾನು ಕೂಡ ಆಟ ಆಡ್ತಾ ಇದ್ದೆ ಎಲೋಷಿಯಸ್ನಲ್ಲಿ. ನಾನು ದೊಡ್ಡ ಪ್ಲೇಯರ್ ಅಲ್ದಿರು ಸ್ವಲ್ಪ ಮಟ್ಟಿನ ಎಲ್ಲ ಕ್ರೀಡೆಯಲ್ಲಿ ಸ್ವಲ್ಪ ಕಲಿತು. ನಾನು ಮಾವೀರ ಕಾಲೇಜ್ ಮೂಡುಬಿದ್ರಿಗೆ ಹೋಗಿ ಎಲೋಷಿಯಸ್ ಅದನ್ನು ಅಲ್ಲಿ ಹೋದೆ. ಅಲ್ಲಿ ಬಂದಲ್ಲಿ ಯಾರೆಲ್ಲ ಕಬಡ್ಡಿ ಪ್ಲೇಯರ್ ಇದ್ದಾರೆ, ನಾನು ಕೂಡ ಕೈ ಎತ್ತಿದ್ದೆ. ಒಂದು ದಿವಸ ಸಂಜೆ ಬಂದು ಹೇಳಿದ್ರು, ಒಂದು ಸಂಜೆ ಕಬಡ್ಡಿ ಮ್ಯಾಚ್ ಉಂಟು ಬರಬೇಕಂತೇಳಿ ನಾನು ಹೋದೆ. ಆಗ ಈ ಮ್ಯಾಟ್ ಗೀಟ್ ಏನಿಲ್ಲ ಇದರಲ್ಲಿ. ಇಲ್ಲಿ ಮಂಗಳೂರಿನಲ್ಲಿ ಸ್ವಲ್ಪ ಮಟ್ಟಿನ ನೈಸ್ ಮಣ್ಣಾದೇ ಇತ್ತು ನಮ್ಮ ಎಲೋಷಿಯಸ್.
ಗ್ರೌಂಡ್ನಲ್ಲಿ. ಅಲ್ಲಿ ನೋಡೋ ಮರದ ಅಡಿಯಲ್ಲಿ ಮಲ್ಲ ಜಲ್ಲಿಕಲ್ಲುದಾರೆ ಎಲ್ಲ ಇರುವಂಥ ಈ ಕೋಟೆ ಹೊಡೆದು ನಾನು ಎಲ್ದು ಬಿಸಾಡಿದ್ರಲ್ಲಿ ಅಲ್ಲಿ ನನ್ನ ಲಾಸ್ಟ್ ಕಬಡ್ಡಿ ಬಂದು ಅದ ನಂತರ ಕಬಡ್ಡಿಗೆ ಹೋಗಲಿಲ್ಲ. ನನ್ನ ಕೈಕಾಲೆಲ್ಲ ನೋವಾಗಿ ನಾನು ಮತ್ತೆ ಕಬಡ್ಡಿಯ ಸಾಹಸ ಬೇಡ ಅಂತ ಹೇಳುವಂಥ ವಿಚಾರ. ಅಷ್ಟು ಸುಲಭದ ಆಟ ಕಬಡ್ಡಿ ಆಟ ಅಲ್ಲ, ಭಾಳ ರಿಸ್ಕ್ ಇರುವಂಥದ್ದು, ಚಾಕಚಕ್ಯ ಇರುವಂಥದ್ದು. ಬಹುಶಃ ಯಾವುದೇ ಸಂದರ್ಭದಲ್ಲಿ ಏನೇ ಕೂಡ ಆಗುವಂಥ ಆ ಒಂದು ಧೈರ್ಯ ಕೊಟ್ಟು ತಂದೆ ತಾಯಿಯನ್ನು ಕಲಿಸಿದ್ದಾರೆ. ಆ ತಂದೆ ತಾಯಿಯನ್ನು ಕೂಡ ನಾನು ಎಲ್ಲರ ಪರವಾಗಿ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಅವರಿಗೆ ನಾನು ಕೂಡ ಬಯಸುವಂಥದ್ದು. ನಿಮ್ಮೆಲ್ಲರ ಈ ಪ್ರೋತ್ಸಾಹ, ಕ್ರೀಡೆ ಕೊಟ್ಟಂಥ ಪ್ರೋತ್ಸಾಹ ಇವತ್ತು ಉಳ್ಳಾಲ ಮತ್ತು ಯುವಕರನ್ನು ಮಂಗಳೂರು ಯೂನಿವರ್ಸಿಟಿಯನ್ನು ಇವತ್ತು ಉನ್ನತ ಮಟ್ಟದಲ್ಲಿ ನಮಗೆ ನೆಲೆ ನಿಲ್ಲುವಂಥ ಅವಕಾಶ ಆಗಿದೆ. ಈ ಆಟಗಾರ ಆಡದ ಕಾರಣಗ ನಮ್ಮ ಕಣ್ಣಲ್ಲಿ ಕಪ್ಪನ್ನು ನೋಡಲಿಕ್ಕೆ ಆಯಿತು, ಇಲ್ಲ ನಮಗೆ ಕಣ್ಣಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು ನಾವು ಕೇಳುವುದಲ್ಲದೆ. ಈಗ ರಾಷ್ಟ್ರೀಯ ಮಟ್ಟದೊಂದು ದೊಡ್ಡ ಮಟ್ಟದ ಕಪ್ಪನ್ನು ಉಳ್ಳಾಲ ಜನತೆ ಕಣ್ಣಲ್ಲಿ ನೋಡೋದು ಅವಕಾಶ ಕೊಟ್ಟಿದೆ. ಅದು ಬಹುಶಃ ಈ ಕ್ರೀಡಾಪಟು ನಮಗೆ ಒದಗಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನಿಮಗೆ ಇದಕ್ಕಿಂತ ದೊಡ್ಡ ವಿಜೃಂಭಣೆ ಒಂದು ಯೋಜನೆ ಆಗಬೇಕಂದ್ರೆ ಮೇಲೆ ಮನಸ್ಸಿತ್ತು. ಅದು ಸಮಯ ಅವಕಾಶದ ಕಾರಣ ಬಹುಶಃ ನಾವು ಫಸ್ಟಾಗಿ ಮಾಡಿದ್ದೇವೆ. ಮುಂದಿನ ದಿನ ಇನ್ನಷ್ಟು ಬೇರೆ ಬೇರೆ ಆಗುವಂಥ ಅವಕಾಶ ಆಗಲಿ. ಬಹುಶಃ ಈ ಜಾಬಿಗೆ ಸಂಬಂಧಪಟ್ಟಾಗೆ ಎಲ್ಲ ಕಂಪನಿ ಜೊತೆ ಮಾತಾಡಿಕೊಂಡು ಕಬಡ್ಡಿಗೆ ಪ್ರೋತ್ಸಾಹ ಅವಕಾಶ ಆಗಲಿ ಅಂತ ಕೂಡ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಖಂಡಿತವಾಗಿ ಒಬ್ಬ ಸೋದರನಾಗಿ ಪ್ರತಿನಿಧಿಯಾಗಿ ಸಭಾಧ್ಯಕ್ಷನಾಗಿದ್ದುಕೊಂಡು ನನ್ನ ಅಧಿಕಾರದ ಶಕ್ತಿ ಏನಿದೆ ಆ ಎಲ್ಲ ಶಕ್ತಿಯನ್ನು ಕೂಡ ನಿಮ್ಮ ಪರವಾಗಿ ನಾನು ಸರ್ಕಾರದ ವಾದ ಮಾಡಿ ಏನೆಲ್ಲ ನಮ್ಮ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅದನ್ನೆಲ್ಲ ಪಡೆಯುವಂಥ ಕೆಲಸ ನಾನು ಖಂಡಿತವಾಗಿ ನಾನು ಮಾಡ್ತೀನಿ ಅಂತ ಕೂಡ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಾನು ಮಾತು ಮುಗಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಗದಿನ ಪುರಸ್ಕಾರವನ್ನು ಸನ್ಮಾನಿಸಿದ ಯು ಟಿ ಖಾದರ್ ಅವರಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇದೀಗ ನಮ್ಮ ಆಟಗಾರರನ್ನ ಈ ಒಂದು ಅಭಿನಂದಿಸುವಂತಹ ಕಾರ್ಯಕ್ರಮ ವಿಶೇಷವಾದಂತಹ ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆ. ಶಶಾಂಕ್ ಮುಲ್ಕಿ SDM ಎದುರಿನಲ್ಲಿ ಅಕಾಡೆಮಿಯ ವತಿಯಿಂದ ಗಿಫ್ಟ್ ವೋಚರ್ ಕೂಡ ಈ ಆಟಗಾರರಿಗಿದೆ. ಅವರಿಗೆ ಜೋರಾದ ಕೈ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗಿ ವಿನಂತಿ ಮಾಡಿದೆ. ಮೊಹಮ್ಮದ್ ನಿಶಾನ್ ಗೋಕರ್ಣಾಥೇಶ್ವರ ಕಾಲೇಜ್ ಅವರಿಗೆ ಕೂಡ ಜೋರಾದ ಕೈ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಅದೇ ರೀತಿ ಯಶ್ರಾಜ್ ಬಗಂಬಿಲ ಪ್ರೇರಣಾ ಕಾಲೇಜ್ ಇವರಿಗೂ ಕೂಡ ಜೋರಾದ ಕೈ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಅದೇ ರೀತಿ ಪ್ರಜ್ವಲ್ SDM ಕಾಲೇಜ್ ಇವರಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ದೇವೆ. ಅದೇ ರೀತಿ ಸುಶಾಂತ್ ಬೆಳ್ತಂಗಡಿ SDM ಇವರಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ದೇವೆ. ಅದೇ ರೀತಿ ಅಪ್ರಿದಿ SDM ಕಾಲೇಜ್ ಇವರಿಗೂ ಕೂಡ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವರೆಲ್ಲರ ಟೀಮ್ ಮ್ಯಾನೇಜರ್ ಮತ್ತು ಕೋಚ್ ಆದಂತಹ ಕಿರಣ್ ಕುಮಾರ್ ಅವರಿಗೆ ಜೋರಾದ ಕೈ ಚಪ್ಪಾಳೆ ಮೂಲಕ ಅವರನ್ನು ಕೂಡ ಅಭಿನಂದಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದೀಗ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯದ ಕಬಡ್ಡಿ ಪಂದ್ಯಾಟದಲ್ಲಿ ಚಿನ್ನದ ಗರಿಯನ್ನು ತಂದುಕೊಟ್ಟಂತಹ ನಮ್ಮ ಆಟಗಾರರಿಗೆ ವೇದಿಕೆಯಲ್ಲಿ ಇದೀಗ ಗೌರವ ಕಾರ್ಯಕ್ರಮ ನಡೆಯುತ್ತಿದೆ. ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸಭಾಪತಿಗಳಾದಂತಹ ಸನ್ಮಾನಿತ ಯು ಟಿ ಖಾದರ್ ಇವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಉಮಾಮಹೇಶ್ವರಿ ಅಕಾಡೆಮಿಯ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮ ಮೊದಲ ಗೌರವ ಇದಾಗಿದೆ ಬಂಧುಗಳೇ. ಖಂಡಿತವಾಗಿಯೂ ಬಹಳ ಒಂದು ಸೆಣಸಾಟದ ಒಂದು ರೋಚಕವಾದ ಕ್ಷಣವನ್ನು ನೀಡಿ 33 ವರ್ಷಗಳಿಂದ ಕನಸನ್ನು ಕಂಡಂತಹ ಈ ಒಂದು ನನಸಾಗಿ ಇವತ್ತು ಸಾಕ್ಷಾತ್ಕಾರಗೊಂಡಂತಹ ದಿನ ಬಂಧುಗಳೇ. ಚಿನ್ನದ ಬಣ್ಣದೊಂದಿಗೆ ಈ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಈ ಒಂದು ಗೌರವವನ್ನು ತಂದಿದ್ದಂತಹ ನಮ್ಮ ಆಟಗಾರರು ವಿಶೇಷವಾಗಿ ಶಶಾಂಕ್ ಮುಲ್ಕಿ, ಮೊಹಮ್ಮದ್ ನಿಶಾನ್, ಯಶ್ರಾಜ್ ಬಗಂಬಿಲ, ಪ್ರಜ್ವಲ್ ಸುಶಾಂತ್ ಬೆಳ್ತಂಗಡಿ, ಅಫ್ರೀತಿ ಅವರೊಂದಿಗೆ ಟೀಮ್ ಮ್ಯಾನೇಜರ್ ಆದಂತಹ ಕಿರಣ್ ಕುಮಾರ್ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಗೌರವ ಕಾರ್ಯಕ್ರಮ ನಡೆದಿದೆ. ಬಂಧುಗಳೇ, ವಿಶೇಷವಾಗಿ ಉಮಾಮಹೇಶ್ವರಿ ಅಕಾಡೆಮಿಯ ನಮ್ಮ ಅಧ್ಯಕ್ಷರು ಆದಂತಹ ಸಂಶ್ರುತ AJ ಶೇಖರ್ ಅವರು ಯಶ್ರಾಜ್ ಮತ್ತು ನಿಶಾನ್ ಮೊಹಮ್ಮದ್ ಅವರಿಗೆ ವಿಶೇಷವಾದಂತಹ ನಗದಿನ ಗೌರವವನ್ನು ನೀಡಿದ್ದಾರೆ. ಯಾಕಂದ್ರೆ ಅವರೇ ಕಟ್ಟಿದಂತಹ ಈ ಒಂದು ಅಕಾಡೆಮಿಯ ಮೂಲಕ ಈ ಉಳ್ಳಾಳದ ಒಂದು ಕೀರ್ತಿ ಘನತೆಯನ್ನ ಈ ಒಂದು ಅಂತಾರಾಷ್ಟ್ರೀಯ ಈ ಒಂದು ಭಾರತ ಮಟ್ಟದಲ್ಲಿ ಈ ಒಂದು ಕೀರ್ತಿ ಶಿಖರವನ್ನು ಏರಿದಂತಹ ಈ ಆಟಗಾರರಿಗೆ ಈ ಒಂದು ಗೌರವವನ್ನು ಸಲ್ಲಿಸಿದೆ. ಗಿಫ್ಟ್ ವೋಚರ್ನಲ್ಲಿ ವಿಶೇಷವಾಗಿ ನಿಮಗೆ ಭಾರತದ ಯಾವ ಮೂಲೆಯಲ್ಲಿ ಕೂಡ ಡೆಕತ್ಲಾನ್ನಲ್ಲಿ
ನಿಮಗೆ ಪರ್ಚೇಸ್ ಮಾಡಲು ಕಿಟ್ ಎಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಅಂತಹ ಒಂದು ಉಡುಗೊರೆಯು ನಮ್ಮ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ವತಿಯಿಂದ ಕೊಡ್ತಿದ್ದೇವೆ ಬಂಧುಗಳೇ. ಖಂಡಿತವಾಗಿಯೂ ಕಬಡ್ಡಿಯ ಪಾಲನೆ ಪೋಷಣೆಯನ್ನ ಮಾಡಿದಂತಹ ಕೀರ್ತಿ ಈ ಉಮಾಮಹೇಶ್ವರಿ ಅಕಾಡೆಮಿಗೆ ಸಲ್ತದೆ. ಈ ನಿಟ್ಟಿನಲ್ಲಿ ಅದಕ್ಕೆ ಬಹಳಷ್ಟು ಪ್ರೋತ್ಸಾಹ ನೀಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀ U.T ಕಾದರ್ ಅವರು ಈ ಕಾರ್ಯಕ್ರಮದ ಮೂಲಕ ಸಾಕ್ಷಿಯಾಗಿದ್ದಾರೆ ಬಂಧುಗಳೇ. ಮತ್ತೊಮ್ಮೆ ಜೋರಾದ ಕಿಚ್ಚಪ್ಪಳ ಮೂಲಕ ಇವರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಈಗಾಗಲೇ ಈ ಸಮಾರಂಭದಲ್ಲಿ ನಾನು ತೊಕ್ಕೋಟು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ನ ಪರವಾಗಿ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದ ಹಾಗೂ ಈ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯನ್ನು ಉದ್ದಕ್ಕೆ ಬೆಳೆಸಿದ ರಾತ್ರಿ ಹಗಲು ಪಣತಟ್ಟ ಗೋಪಿನಾಥ್ ಕಾಪಿಕಡ್ ಅವರಿಗೆ ನಾನು ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಒಂದು ಇದೊಂದು ಗೌರವ ಅವರು ಕೊಟ್ಟ. ಗೋಪಿನಾಥ್ ಇವರು ಈ ಒಂದು ಅಕಾಡೆಮಿಯ ಬಹಳಷ್ಟು ಶ್ರಮಪಟ್ಟು ಬೆಳೆಸಿದವರು. ಅದರೊಂದಿಗೆ ಹಾಗೆ ಇನ್ನೋರು ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಪುತ್ತುಭವನವರು, ದಯವಿಟ್ಟು ಪುತ್ತುಭವ ಹಸನಬ್ಬ ಅವರಿಗೆ ಈ ಗೌರವವನ್ನು ಸಲ್ಲಿಸಿದ್ದೇವೆ. ಇನ್ನೊಂದು ನಮ್ಮ ಕೋಚ್ ಆದ ಕರುಣಾಕರ್ ಶೆಟ್ಟಿ ಅವರಿಗೆ, ನಮ್ಮ ಅಲ್ತಾಫ್ ಅವರು ರಾಜ್ಯ ಮಟ್ಟದ ಕಬಡ್ಡಿ ಪಟು ಅಲ್ತಾಫ್ನವರು ಈ ಮಾಲೆಯನ್ನು ಅವರಿಗೆ ಅರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಕರುಣಾಕರ್ ಶೆಟ್ಟಿ ಅವರು ಇವರು ರಾತ್ರಿ ಹಗಲು ಅವರ ಶ್ರಮದ ಫಲ ಈ ಜಯ. ನಾನು ಎಲ್ಲರಿಗೂ ಮಗದೊಮ್ಮೆ ನಮ್ಮ ಶಾಸಕರ ಪರವಾಗಿ ಸಭಾಧ್ಯಕ್ಷರ ಪರವಾಗಿ ಕೂಡ ನಮ್ಮ ಪರವಾಗಿ ಇವರನ್ನು ನಾನು ಅಭಿನಂದಿಸ್ತೇನೆ. ಕರುಣಾಕರ್ ಶೆಟ್ಟಿ, ಡಾಕ್ಟರ್ ಕರುಣಾಕರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ವಿಶೇಷವಾಗಿ ಈ ಒಂದು ಸನ್ಮಾನದ ಆಸನಕ್ಕೆ ಬರಮಾಡಿಕೊತಿದ್ದೇವೆ. ಶ್ರೀಯುತ ಕರುಣಾಕರ್ ಶೆಟ್ಟಿ ಅವರು ದಯವಿಟ್ಟು ಈ ಒಂದು ಉಮಾಮಹೇಶ್ವರಿ ಅಕಾಡೆಮಿಯ ಡಾಕ್ಟರ್ ಕರುಣಾಕರ್ ಶೆಟ್ಟಿ ಅವರು ಬಹಳಷ್ಟು ಶ್ರಮಪಟ್ಟಂತ ವ್ಯಕ್ತಿ ಬಂಧುಗಳೇ. ಎಲ್ಲರೂ ಕೂಡ ಪ್ರೋತ್ಸಾಹ ನೀಡಿದಂಥ ವ್ಯಕ್ತಿ. ಈ ಒಂದು ಕಾರ್ಯಕ್ರಮ ಅವರಿಗೆ ವಿಶೇಷವಾದಂಥ ಗೌರವ. ಅದರೊಂದಿಗೆ ಈ ಒಂದು ಉಮಾಮಹೇಶ್ವರಿ ಅಕಾಡೆಮಿಯು ಬಹಳ ಕಷ್ಟಕರವಾದಂತಹ ಸ್ಥಿತಿಯಲ್ಲಿ ಪ್ರಾರಂಭದಲ್ಲಿರುವಾಗ ಆ ಮಕ್ಕಳನ್ನು ಬಹಳಷ್ಟು ಅವರಿಗೆ ಪ್ರೋತ್ಸಾಹವನ್ನ ಈ ಒಂದು ಕಬಡ್ಡಿಯ ಮೂಲಕ ಪ್ರೋತ್ಸಾಹ ನೀಡಿದವರು ಅರುಣ್ ಸಾಲ್ಯನ್ ರವರು. ಅವರನ್ನು ಕೂಡ ಭಾರಿ ಒಂಜಿ ಬುಲಿಪೆತ್ತಿನಿಂಚೆಗೆಲ್ಲ ಫಸ್ಟ್ಗೆ ಈ ಒಂದು ಟೀಮ್ ಕಟ್ಟಿನಾಗ ಈ ಜೋಕುಲು ಎಂಚ ಮುಕ್ಕುಲು ಮುತ್ತುರ್ದು ಮಿತ್ತು ನನ್ನ ಮಿತ್ತಸ್ಥಾನ ಪೋಪೆರ ಪಂಪಿನಂಜಿ ಅವರಿಗೆ ಭಾರಿ ಸಂಕಲ್ಪತ್ತಿನ ಆಡ ಅಂತವಾದ ಭಾರಿ ಜೋಕುలను ಉಲ್ಪಲ್ಪೊಂಡಲ್ಲ ಅಕ್ಕಳ ಪಾಲನೆ ಪೋಷಣೆ ಮತ್ತೊಂದು ಎಡ್ಡೆ ಒಂಜಿ ಬುಲೆ ಕಟ್ಟದಕ್ಕೇನು ಬುಲಪಾಯರು ಇಂಥ ದಿನ ಅರೆಗ ಚಿನ್ನದ ಒಂಜಾತ ಪುರ್ಲು ಕೊರ್ನಾಗ ಬಂಗಾರದ ಒಂದು ಪುರ್ಲು ಕೊರ್ನಾಗ ಅರೆಗೆ ನಿಜವಾಗಲ ಆರು ಮಲ್ತಿನ ಕೆಲಸಕ್ಕೂ ಸಾರ್ಥಕತೆ ತಿಕ್ಕಲು ಪಂಪಿನಂಚಿನ ನಂಬಿಕೆ ಅರೆಗಿ ಪುರ್ತುಡು ಅಭಿನಂದನೆ ಸಂದೈತ ಮತ್ತೊಂದು ಮುಂದಕ್ಕೆ ಶ್ರೀಮಾನ್ ಸಾಯಿ ಪ್ರಸಾದ್ ಮೇರಿನ ಆತ್ಮೀಯವಾದಿ ಚಾವಡಿಗೆ ಕೊಂದಲೆ ಸಾಯಿ ಪ್ರಸಾದ್ 2023ನೇ ಸಾಲಿನಲ್ಲಿ ಇವರು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಹಂಪಿ ತಂಡದ ಪರವಾಗಿ ಯುವ ಸೀರೀಸ್ 2023ಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿದಂಥ ಆಟಗಾರ ಸಾಯಿ ಪ್ರಸಾದ್ ಅವರು. ಅವರಿಗೂ ಕೂಡ ಜೋರಾದ ಕೈ ಚಪ್ಪಲ ಮೂಲಕ ಅಭಿನಂದನೆ ಸಲ್ಲಿಸುತ್ತಾ ಇದೀಗ ಈ ಮೂವರಿಗೆ ಕೂಡ ನಮ್ಮ ಅಭಿನಂದನೆ ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಇಷ್ಟೊಂದು ಪ್ರಗತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂತ ಮೂವರು ಸಾಧಕರಿಗೆ ಗೌರವ ಆಗ್ತಿದೆ. ವಿಶೇಷವಾಗಿ ಡಾಕ್ಟರ್ ಕರುಣಾಕರ್ ಶೆಟ್ಟಿ, ಅರುಣ್ ಸಾಲ್ಯನ್, ಸಾಯಿ ಪ್ರಸಾದ್ ಅವರಿಗೆ ಈ ಗೌರವ ಕಾರ್ಯಕ್ರಮ ನಡೆಯುತ್ತಿದೆ.
ಸಾಯಿ ಪ್ರಸಾದ್, ಅರುಣ್ ಸಾಲೆನ್, ಅದೇ ರೀತಿ ಡಾಕ್ಟರ್ ಕರುಣಾಕರ್ ಶೆಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗೌರವ ಕಾರ್ಯಕ್ರಮ ನಡೆದಿದೆ. ಯಶ್ರಾಜ್ ಬಗಬಿಲ, ಪ್ರಜ್ವಲ್ ಎಸ್, ಸುಶಾಂತ್ ಬೆಳ್ತಂಗಡಿ, ಅಪ್ರಿದಿ, ಕಿರಣ್ ಕುಮಾರ್, ಅದೇ ರೀತಿ ನಮ್ಮ ಡಾಕ್ಟರ್ ಕರುಣಾಕರ್ ಶೆಟ್ಟಿ, ಸಾಯಿ ಪ್ರಸಾದ್, ಅರುಣ್ ಸಾಲೆನ್ ಇವರಿಗೆ ಜೋರಾದ ಕೈ ಚಪ್ಪಲ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ವತಿಯಿಂದ ನಿಮಗಿದ್ದು ಅಭಿನಂದನೆಗಳು.